ಮಾತಾಜಿ ಪ್ರೇಯರ್ ಮಾಡಿ ಮಾತಾಜಿ, ಅದು ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಕೃಷ್ಣ ದೇವೋತ್ತಮ ಪರಮ ಪುರುಷ ಪುಸ್ತಕ ಓದುವ ತರಗತಿಗೆ ಎಲ್ಲರಿಗೂ ಸ್ವಾಗತ. ಇದನ್ನು ಆಯೋಜಿಸಿದಂತ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಕುಲಾಯಿ ಇವರಿಗೂ ನಮ್ಮ ವಂದನೆಗಳನ್ನ ಸಲ್ಲಿಸೋಣ. ಅದೇ ಈ ಪ್ರಾರ್ಥನೆಯೊಂದಿಗೆ ನಾನು ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಗದಾಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಂಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ರಕ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಓಂ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ 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 ಹೇ. 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 ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ಪಾಹಿ ಮಾ ರಕ್ಷ ಮಾಂ. ರಾಮ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ತರಗತಿಗೆ ಸ್ವಾಗತ. 475 ಮಾತಾಜಿ. ಓಕೆ. ಏನು ಲ್ಯಾಪ್ಟಾಪ್ ನಿಂದ ಶೇರ್ ಆಗುದಿಲ್ಲ, ಅದಕ್ಕೆ ಇದರಲ್ಲಿ ಶೇರ್ ಮಾಡ್ತಾ ಇದ್ದೇನೆ.
ಯಾರ್ಯಾರ ಬುಕ್ ಇದ್ರೆ 475 ಪೇಜ್ ನಂಬರ್ ಅಲ್ಲಿ ಇದ್ದವ್ರು ಇದ್ದಾರೆ ಮಾತಾಜಿ, ಯಾರಿದ್ದಾರೆ? ಲಲಿತಾ ಮಾತಾಜಿ ಓದಿ. ಹರೇ ಮಾತಾಜಿ ಕೃಷ್ಣ ಮಾತಾಜಿ. ಮಾತಾಜಿ, ನಾಗವೇಣಿ ಮಾತಾಜಿ. ಎಲ್ಲಿಂದ ಓದಿ ಮಾತಾಜಿ? ಬಾಣ ಅದು 475 ಕೃಷ್ಣನ ಬಾಣಗಳಿಂದ ತುಂಬಾ ಹಿಂಸೆಯನ್ನು ಅನುಭವಿಸಿದೆ ನಮ್ಮ ತಾಯಿ. ಕೃಷ್ಣನ ಬಾಣಗಳಿಂದ ತುಂಬಾ ಹಿಂಸೆಯನ್ನು ಅನುಭವಿಸಿ ಶಿವನ ಸಂಗಾತಿಗಳಾದ ಭೂತಗಳು, ಪ್ರೇತಗಳು, ಕ್ಷತ್ರಿಯರು ಎಲ್ಲರೂ ರಣರಂಗದಿಂದ ಹೊರಟು ಹೋದರು. ಆಗ ಶಿವನು ತನ್ನ ಕೊನೆಯ ಅಸ್ತ್ರವನ್ನು ಬಳಸಿದನು. ಶಿವಜ್ವರ ಎನ್ನುವ ಅತ್ಯಂತ ಮಾರಕಾಸ್ತ್ರವನ್ನು ಬಿಟ್ಟನು. ಅದು ಅಸಾಧಾರಣ ಶಾಖದಿಂದ ವೈರಿಗಳನ್ನು ನಾಶ ಮಾಡುತ್ತದೆ. ಸೃಷ್ಟಿಯು ನಾಶವಾದಾಗ ಸೂರ್ಯನ ತಾಪವು ಎಂದಿಗಿಂತ 12ರಷ್ಟು ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ. ಈ 12ರಷ್ಟು ಶಾಖಕ್ಕೆ ಶಿವಜ್ವರ ಎಂದು ಹೆಸರು. ಶಿವಜ್ವರದ ಸಾಕಾರ ರೂಪವನ್ನು ಪ್ರಯೋಗಿಸಿದಾಗ ಆ ರೂಪಕ್ಕೆ 3 ತಲೆಗಳು ಮತ್ತು 3 ಕಾಲುಗಳಿದ್ದವು. ಅವನು ಕೃಷ್ಣನೆಡೆಗೆ ಬರುತ್ತಿದ್ದಾಗ ಎಲ್ಲವನ್ನು ಬೂದಿ ಮಾಡುತ್ತಿದ್ದಂತೆ ತೋರಿತು. ಅವನು ಎಷ್ಟು ಬಲಶಾಲಿ ಎಂದರೆ ಎಲ್ಲಾ ದಿಕ್ಕುಗಳಲ್ಲಿಯೂ ಪ್ರಜ್ವಲಿಸುತ್ತಾ ಉರಿಯು ಕಾಣಿಸಿಕೊಳ್ಳುವಂತೆ ಮಾಡಿದನು. ಅವನು ತನ್ನತ್ತಲೇ ಬರುತ್ತಿದ್ದುದನ್ನು ಕೃಷ್ಣನು ಕಂಡನು. ಶಿವಜ್ವರ ಅಸ್ತ್ರವಿದ್ದಂತೆಯೇ ನಾರಾಯಣ ಜ್ವರದ ಅಸ್ತ್ರವೂ ಉಂಟು. ನಾರಾಯಣ ಜ್ವರವು ತಡೆಯಲಾಗದ ಶೀತದ ಅಸ್ತ್ರ. ಅತೀವ ಶಾಖವಿದ್ದರೆ ಹೇಗೆ ಅದನ್ನು ತಡೆದುಕೊಳ್ಳಬಹುದು? ಆದರೆ ಅತೀವ ಶೀತವಾದರೆ ಎಲ್ಲವೂ ಕುಸಿಯುತ್ತದೆ. ಸಾವಿನ ಸಮಯದಲ್ಲಿ ಮನುಷ್ಯನಿಗೆ ಇದರ ಅನುಭವವಾಗುತ್ತದೆ. ಸಾವಿನ ಸಮಯದಲ್ಲಿ ದೇಹದ ಉಷ್ಣವು ಮೊದಲು 107 ಡಿಗ್ರಿಗಳಿಗೆ ಏರುತ್ತದೆ. ಆಗ ಇಡೀ ಶರೀರವು ಕುಸಿಯುತ್ತದೆ ಮತ್ತು ಕೂಡಲೇ ಮಂಜಿನಂತೆ ತಣ್ಣಗಾಗುತ್ತದೆ. ಶಿವಜ್ವರದ ಸುಡುವ ಶಾಖವನ್ನು ನಿವಾರಿಸಲು ನಾರಾಯಣ ಜ್ವರವನ್ನು ಬಿಟ್ಟು ಬೇರೆ ಅಸ್ತ್ರವಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನೆಕ್ಸ್ಟ್ ನಿನ್ನೆ ಎಲ್ಲಿಗೆ ಸ್ಟಾಪ್ ಆಗಿದೆ ಮಾತಾಜಿ? ಆಲ್ಫಾಬೆಟ್ ಮಾತಾಜಿ ಕನ್ನಡ ಸೌಮ್ಯ ಮಾತಾಜಿ ಕೆ. ಕೆ. ಕನಕಲತಾ ಮಾತಾಜಿ ಓದಿ. ಕನಕಲತಾ ಮಾತಾಜಿ. ಲಕ್ಷ್ಮೀ ಕೃಷ್ಣ ಪಿ ಎಂ ಮಾತಾಜಿ. ಓದಿ. ಹಬ್ಬ ಎಲ್ಲ ಆಯ್ತಾ ಮಾತಾಜಿ? ಹರೇ ಕೃಷ್ಣ ಲಕ್ಷ್ಮೀ ಪಿ ಎಂ ಮಾತಾಜಿ. ಮಾತಾಜಿ. ಓದ್ತೀನಿ ಮಾತಾಜಿ. ಓಕೆ. ಶಿವನು ಶಿವಜ್ವರ ಅಸ್ತ್ರವನ್ನು ಪ್ರಯೋಗಿಸಿದ ಎನ್ನುವುದನ್ನು ಕಂಡ ಕೃಷ್ಣನು ನಾರಾಯಣ ಜ್ವರದ ಅಸ್ತ್ರವನ್ನು ಬಿಡದೆ ಬೇರೆ ದಾರಿ ಇರಲಿಲ್ಲ. ಶ್ರೀಕೃಷ್ಣನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ ಮಾತಾಜಿ, ಬಹಳ ಸಣ್ಣಗಿದೆ. ನೀವೇ ಮಾಡ್ಬೇಕು. ಅದೇ ನಾನೇ ಮಾಡ್ಕೊಳ್ತಾ ಇದ್ದೆ, ಅದು ಬೇಗ ಆಗ್ತಾ ಇಲ್ಲ ಯಾಕೋದಕ್ಕೆ. ದೊಡ್ಡದ ಆಗ್ತಿಲ್ಲ ಮಾತಾಜಿ, ನೀವೇ ಮಾಡ್ಬೇಕು. ಬಂದೆ ಮತ್ತೆ ಓದ್ತಾ ಇದ್ದೀನಿ ಮತ್ತೆ, ಮೇಲೆ ಕೆಳಗೆ ಆಗ್ತಾ ಇದೆ ಮಾತಾಜಿ. ಶಿವನು ಶಿವಜ್ವರ ಅಸ್ತ್ರವನ್ನು ಪ್ರಯೋಗಿಸಿದ ಎನ್ನುವುದನ್ನು ಕಂಡ ಕೃಷ್ಣನು ನಾರಾಯಣ ಜ್ವರದ ಅಸ್ತ್ರವನ್ನು ಬಿಡದೆ ಬೇರೆ ದಾರಿ ಇರಲಿಲ್ಲ. ಶ್ರೀಕೃಷ್ಣನು ಮೂಲ ನಾರಾಯಣನು, ನಾರಾಯಣ ಜ್ವರದ ಅಸ್ತ್ರದ ನಿಯಂತ್ರಕನು. ನಾರಾಯಣ ಜ್ವರವನ್ನು ಪ್ರಯೋಗಿಸಿದಾಗ 2 ಜ್ವರಗಳ ನಡುವೆ ಮಹಾಯುದ್ಧವಾಯಿತು. ಅತೀವ ಶಾಖಕ್ಕೆ ಪ್ರತಿಯಾಗಿ ಅತೀವ ಶೀತವಾದಾಗ ಶಾಖವು ಕ್ರಮೇಣ ಇಳಿಯುವುದು ಸಹಜವೇ. ಶಿವಜ್ವರ ನಾರಾಯಣ ಜ್ವರಗಳ ನಡುವಿನ ಘರ್ಷಣೆಯಲ್ಲಿ ಆದದ್ದು ಹೀಗೆಯೇ. ಕ್ರಮೇಣ ಶಿವಜ್ವರದ ಉಷ್ಣವು ಕಡಿಮೆಯಾಯಿತು. ಅವನು ಸಹಾಯಕ್ಕಾಗಿ ಶಿವನಿಗೆ ಕೂಗಿಕೊಂಡನು. ಆದರೆ ನಾರಾಯಣ ಜ್ವರದ ಎದುರಿನಲ್ಲಿ ಶಿವನು ಅವನಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ. ಶಿವನಿಂದ ಯಾರ ನೆರವೂ ದೊರೆಯದಿದ್ದಾಗ ನಾರಾಯಣನಾದ ಕೃಷ್ಣನಿಗೆ ಶರಣಾಗತನಾಗದಿದ್ದರೆ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಶಿವಜ್ವರನಿಗೆ ಅರ್ಥವಾಯಿತು. ದೇವತೆಗಳಲ್ಲೆಲ್ಲ ಅತ್ಯುನ್ನತವಾದ ಶಿವನು ಅವನಿಗೆ ನೆರವಾಗಲು ಸಾಧ್ಯವಾಗಲಿಲ್ಲ ಎಂದ ಮೇಲೆ ಇನ್ನಿತರ ದೇವತೆಗಳ ಮಾತೇಕೆ? ಆದುದರಿಂದ ಕಡೆಗೆ ಶಿವಜ್ವರನು ಕೃಷ್ಣನಿಗೆ ತಲೆಬಾಗಿ ಪ್ರಭುವು ತನ್ನ ರಕ್ಷಣೆಯನ್ನು ನೀಡುವಂತೆ ಪ್ರಾರ್ಥನೆಯನ್ನು ಸಲ್ಲಿಸಿ ಶರಣಾಗತನಾದನು. ಶಿವ ಮತ್ತು ಕೃಷ್ಣ ಇಬ್ಬರೂ ಪ್ರಯೋಗಿಸಿದ ಕಟ್ಟಕಡೆಯ ಅಸ್ತ್ರಗಳ ನಡುವಣ ಈ
ಕದನದ ಪ್ರಸಂಗದಿಂದ ಒಂದು ಅಂಶವು ರುಜುವಾದಂತಾಗುತ್ತದೆ. ಕೃಷ್ಣನು ಯಾರಿಗಾದರೂ ರಕ್ಷಣೆಯನ್ನು ನೀಡಿದರೆ ಯಾರೂ ಅವನನ್ನು ಕೊಲ್ಲಲಾರರು. ಆದರೆ ಕೃಷ್ಣನು ರಕ್ಷಣೆಯನ್ನು ಕೊಡದಿದ್ದರೆ ಅಂತಹನನ್ನು ಯಾರೂ ಉಳಿಸಲಾರರು. ಬ್ರಹ್ಮನು ಸೃಷ್ಟಿ ಮಾಡಬಲ್ಲ, ಶಿವನು ಬ್ರಹ್ಮನ ಸೃಷ್ಟಿಯನ್ನು ನಾಶ ಮಾಡಬಲ್ಲ. ಆದುದರಿಂದ ಕೆಲವೊಮ್ಮೆ ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠನಾದವನು ಬ್ರಹ್ಮ ಎಂದು ಪರಿಗಣಿಸುತ್ತಾರೆ. ಆದರೂ ಶಿವನನ್ನು ಮಹಾದೇವ, ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠ ಎಂದು ಕರೆಯುತ್ತಾರೆ. ಆದರೆ ಬ್ರಹ್ಮ ಮತ್ತು ಶಿವ ಒಂದೊಂದೇ ರೀತಿಯಲ್ಲಿ ಕೆಲಸ ಮಾಡಬಲ್ಲರು. ಬ್ರಹ್ಮನು ಸೃಷ್ಟಿ ಮಾಡಬಲ್ಲ, ಶಿವನು ನಾಶ ಮಾಡಬಲ್ಲ. ಆದರೆ ಇಬ್ಬರಲ್ಲಿ ಯಾರೂ ಪಾಲನೆಯನ್ನು ಮಾಡಲಾರರು. ವಿಷ್ಣುವಾದರೂ ಪಾಲನೆ ಮಾಡುವುದಲ್ಲದೆ ಸೃಷ್ಟಿಯನ್ನು ಮಾಡುತ್ತಾನೆ ಮತ್ತು ನಾಶ ಮಾಡುತ್ತಾನೆ. ವಾಸ್ತವವಾಗಿ ಬ್ರಹ್ಮನು ಸೃಷ್ಟಿ ಮಾಡುವುದಿಲ್ಲ, ಏಕೆಂದರೆ ಬ್ರಹ್ಮನನ್ನು ವಿಷ್ಣುವು ಸೃಷ್ಟಿ ಮಾಡಿದವನು. ಶಿವನು ಬ್ರಹ್ಮನಿಂದ ಸೃಷ್ಟಿಯಾದ ಜೀವಿ ಅಥವಾ ಬ್ರಹ್ಮನ ಮಗ. ಆದುದರಿಂದ ಕೃಷ್ಣ ಅಥವಾ ನಾರಾಯಣನನ್ನು ಬಿಟ್ಟು ಬೇರೆ ಯಾರೂ ತನ್ನನ್ನು ರಕ್ಷಿಸಲಾರರು ಎಂದು ಶಿವಜ್ವರಕ್ಕೆ ಅರ್ಥವಾಯಿತು. ಆದುದರಿಂದ ಅವನು ಕೃಷ್ಣನಲ್ಲಿ ಆಶ್ರಯ ಪಡೆದದ್ದು ಸರಿಯಾದ ಮಾರ್ಗವೇ ಆಗಿತ್ತು. ಅವನು ಕೈಗಳನ್ನು ಮುಗಿದುಕೊಂಡು ಕೆಳಗಿನಂತೆ ಪ್ರಾರ್ಥನೆ ಮಾಡಿದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಲಕ್ಷ್ಮೀ ಧನ್ಯವಾದಗಳು. ಬಿವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಪ್ರಿಯ ಪ್ರಭುವೆ, ನಾನು ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಏಕೆಂದರೆ ನಿನ್ನ ಶ್ರೀಮಂತಿಕೆಗೆ ಮಿತಿಯೇ ಇಲ್ಲ. ನಿನ್ನ ಶ್ರೀಮಂತಿಕೆಗಳನ್ನು ಯಾರೂ ಮೀರಲಾರರು. ಆದುದರಿಂದ ನೀನು ಎಲ್ಲರಿಗೂ ಪ್ರಭು. ಸಾಮಾನ್ಯವಾಗಿ ಜನರು ಈ ಭೌತಿಕ ಜಗತ್ತಿನಲ್ಲಿ ಶಿವನೇ ಅತ್ಯಂತ ಬಲಶಾಲಿ ಪುರುಷ ಎಂದು ಭಾವಿಸುತ್ತಾರೆ. ಆದರೆ ಶಿವನೇ ಅತ್ಯಂತ ಬಲಶಾಲಿ ಅಲ್ಲ. ನೀನೇ ಸರ್ವಶಕ್ತನು, ಇದು ವಾಸ್ತವ. ನೀನೇ ಮೂಲ ಪ್ರಜ್ಞೆ ಅಥವಾ ವಿದ್ಯೆ. ಅರಿವು ಅಥವಾ ಪ್ರಜ್ಞೆ ಇಲ್ಲದೆ ಯಾವುದೂ ಬಲಶಾಲಿಯಾಗಲು ಸಾಧ್ಯವಿಲ್ಲ. ಭೌತಿಕ ವಸ್ತು ಒಂದಕ್ಕೆ ಬಹುಶಕ್ತಿ ಇರಬಹುದು, ಆದರೆ ಅರಿವು ಅಥವಾ ಪ್ರಜ್ಞೆಯ ಸ್ಪರ್ಶವಿಲ್ಲದೆ ಅದು ಏನನ್ನೂ ಮಾಡಲಾರದು. ಒಂದು ಭೌತಿಕ ಯಂತ್ರಕ್ಕೆ ದೈತ್ಯಾಕಾರವಿರಬಹುದು ಮತ್ತು ಅದು ಆಶ್ಚರ್ಯಕರವಾಗಿರಬಹುದು, ಆದರೆ ಪ್ರಜ್ಞೆ ಅಥವಾ ಅರಿವು ಇಲ್ಲದ ಮನುಷ್ಯರೊಬ್ಬರ ಸ್ಪರ್ಶವಿಲ್ಲದೆ ಭೌತಿಕ ಯಂತ್ರವು ನಿಷ್ಪ್ರಯೋಜಕವಾಗುತ್ತದೆ. ನೀನೇ ಪರಿಪೂರ್ಣ ಜ್ಞಾನ. ನಿನ್ನ ವ್ಯಕ್ತಿತ್ವದಲ್ಲಿ ಎಳ್ಳಷ್ಟು ಭೌತಿಕ ಕಲ್ಮಶವಿಲ್ಲ. ಶಿವನಿಗೆ ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಶಕ್ತಿ ಇರುವುದರಿಂದ ಅವನು ಬಲಶಾಲಿಯಾಗಿರುವುದು. ಹಾಗೆಯೇ ಬ್ರಹ್ಮನು ಇಡೀ ವಿಶ್ವವನ್ನು ಸೃಷ್ಟಿಸಬಲ್ಲ. ಆದುದರಿಂದ ಅವನು ಬಹಳ ಬಲಶಾಲಿಯಾಗಿರಬಹುದು. ಆದರೆ ಬ್ರಹ್ಮನಾಗಲಿ ಶಿವನಾಗಲಿ ಈ ಬ್ರಹ್ಮಾಂಡದ ಮೂಲ ಕಾರಣವಲ್ಲ. ನೀನು ಪರಮಸತ್ಯ, ನೀನು ಪರಬ್ರಹ್ಮನ್, ನೀನೇ ಮೂಲ ಕಾರಣನು. ಬ್ರಹ್ಮಾಂಡದ ಮೂಲ ಕಾರಣವು ನಿರಾಕಾರ ಬ್ರಹ್ಮಜ್ಯೋತಿಯಲ್ಲ. ಈ ನಿರಾಕಾರ ಬ್ರಹ್ಮಜ್ಯೋತಿಗೆ ನಿನ್ನ ವ್ಯಕ್ತಿತ್ವವೇ ಆಧಾರ. ಭಗವದ್ಗೀತೆಯು ದೃಢಪಡಿಸಿರುವಂತೆ ನಿರಾಕಾರ ಬ್ರಹ್ಮನ್ನ ಕಾರಣನು ಕೃಷ್ಣ. ಬ್ರಹ್ಮಜ್ಯೋತಿಯನ್ನು ಸೂರ್ಯಮಂಡಲದಿಂದ ಹೊರಹೊಮ್ಮುವ ಬಿಸಿಲಿಗೆ ಹೋಲಿಸುತ್ತಾರೆ. ಆದುದರಿಂದ ನಿರಾಕಾರ ಬ್ರಹ್ಮನು ಕಟ್ಟಕಡೆಯ ಕಾರಣವಲ್ಲ. ಎಲ್ಲಕ್ಕೂ ಕಟ್ಟಕಡೆಯ ಕಾರಣ ಕೃಷ್ಣನ ಪರಮೋಚ್ಚ ಶಾಶ್ವತ ರೂಪ. ಎಲ್ಲ ಭೌತಿಕ ಕ್ರಿಯೆಗಳು ಪ್ರತಿಕ್ರಿಯೆಗಳು ನಿರಾಕಾರ ಬ್ರಹ್ಮನ್ನಲ್ಲಿ ನಡೆಯುತ್ತವೆ. ಆದರೆ ಕೃಷ್ಣನ ನಿತ್ಯ ರೂಪವಾದ ಸಾಕಾರ ಬ್ರಹ್ಮನ್ನಲ್ಲಿ ಕ್ರಿಯೆಯೂ ಇಲ್ಲ, ಪ್ರತಿಕ್ರಿಯೆಯೂ ಇಲ್ಲ. ಆದುದರಿಂದ ಪ್ರಭುವೇ, ನಿನ್ನ ದೇಹವು ಸಂಪೂರ್ಣವಾಗಿ ಶಾಂತವಾದದ್ದು, ಸಂಪೂರ್ಣವಾಗಿ ಆನಂದಮಯವಾದದ್ದು ಮತ್ತು ಅದಕ್ಕೆ ಭೌತಿಕ ಕಶ್ಮಲದ ಸೋಂಕೆ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದ. ಪದ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ಎಲ್ಲಿಂದ ಮಾತಾಜಿ? ಈ ಭೌತಿಕ ದೇಹದಲ್ಲಿ ಗುಣತ್ರಯಗಳ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳು ಉಂಟು. ಇವಕ್ಕಿಂತ ಮುಖ್ಯವಾದದ್ದು ಕಾಲದ ಅಂಶ. ಏಕೆಂದರೆ ಕಾಲದ ಪ್ರಕ್ಷುಬ್ಧತೆಯು ಭೌತಿಕ ಅಭಿವ್ಯಕ್ತಿಗೆ ಕಾರಣ. ಹೀಗೆ ನಿಸರ್ಗದ ಘಟನೆಗಳು ನಡೆಯುತ್ತವೆ. ಘಟನೆಗಳ ಅಭಿಪ್ರಾಯವಾಗುತ್ತಲೇನೆ ಯಾರ ಗಲಾಟೆ. ಘಟನೆಗಳ ಆವಿರ್ಭಾವವಾಗುತ್ತಲೇ ಕರ್ಮಗಳು ಗೋಚರವಾಗುತ್ತವೆ. ಈ ಕರ್ಮಗಳ ಫಲವಾಗಿ ಜೀವಿಯು ರೂಪುಗೊಳ್ಳುತ್ತಾನೆ. ಅವನು ಒಂದು ವಿಶಿಷ್ಟ ಬಗೆಯ ಸ್ವಭಾವವನ್ನು ಪಡೆದುಕೊಳ್ಳುತ್ತಾನೆ. ಈ ಸ್ವಭಾವವು ಒಂದು ಸೂಕ್ಷ್ಮ ಶರೀರದಲ್ಲಿಯೂ
ಮತ್ತು ಪ್ರಾಣವಾಯು. ಅಹಂ 10 ಇಂದ್ರಿಯಗಳು, ಮನಸ್ಸು ಮತ್ತು 5 ಸ್ಥೂಲ ಅಂಶಗಳು. ಇವುಗಳಿಂದಾದ ಸ್ಥೂಲ ದೇಹದಲ್ಲಿಯೂ ಅಡಕವಾಗಿರುತ್ತದೆ. ಹಲವಾರು ಇತರ ದೇಹಗಳ ಮೂಲ ಅಥವಾ ಕಾರಣವಾಗುವ ಶರೀರ ವಿಧಾನವನ್ನು ಇವು ಸೃಷ್ಟಿ ಮಾಡುತ್ತವೆ. ಈ ಇತರ ದೇಹಗಳು ಆತ್ಮದೇಹದಿಂದ ದೇಹಕ್ಕೆ ಹೋಗುವುದರಿಂದ ಉಂಟಾಗುತ್ತದೆ. ಇಂದ್ರಿಯ ಗ್ರಾಹ್ಯವಾದ ಈ ಎಲ್ಲಾ ಅಭಿವ್ಯಕ್ತಿಗಳು ನಿನ್ನ ಭೌತಿಕ ಶಕ್ತಿಯ ಜೊತೆಗೂಡಿದ ಕ್ರಿಯೆಗಳ ಪರಿಣಾಮ. ಬೇರೆ ಬೇರೆ ಅಂಶಗಳ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಪ್ರಭಾವಿತನಾಗದೆ ನೀನು ಈ ಬಹಿರಂಗ ಶಕ್ತಿಯ ಕಾರಣನಾಗಿರುತ್ತಿ. ನೀನು ಭೌತಿಕ ಶಕ್ತಿಯ ಇಂತಹ ಒತ್ತಡಗಳನ್ನು ಮೀರುವುದರಿಂದ ನೀನೇ ಪರಮಶಾಂತಿ. ಐಹಿಕ ಕಲ್ಮಶಗಳ ಸೋಂಕಿನಿಂದ ಬಿಡುಗಡೆಯಲ್ಲಿ ನಿನ್ನನ್ನು ಮೀರಿಸುವವರಿಲ್ಲ. ಆದ್ದರಿಂದ ಇತರ ಎಲ್ಲ ಆಶ್ರಯಗಳನ್ನು ಬಿಟ್ಟು ನಿನ್ನ ಚರಣಕಮಲದಲ್ಲಿ ಆಶ್ರಯ ಪಡೆಯುತ್ತಿದ್ದೇನೆ. ಪ್ರಿಯ ಪ್ರಭುವೇ, ಮನುಷ್ಯ ಪಾತ್ರದಲ್ಲಿ ವಸುದೇವನ ಮಗನಾದ ನಿನ್ನ ಆವಿರ್ಭಾವವು ನಿನ್ನ ಸಂಪೂರ್ಣ ಸ್ವಾತಂತ್ರ್ಯ ಲೀಲೆಗಳಲ್ಲಿ ಒಂದು. ನಿನ್ನ ಭಕ್ತರಿಗೆ ನೆರವಾಗಿ ಭಕ್ತರಲ್ಲದವರನ್ನು ನಾಶ ಮಾಡಲು ನೀನು ಹಲವಾರು ಅವತಾರಗಳಲ್ಲಿ ಆವಿರ್ಭಾವವಾಗುತ್ತಿ. ಪ್ರಗತಿಶೀಲ ಬದುಕಿನ ವ್ಯವಸ್ಥೆಯಲ್ಲಿ ಕುಂದುಕೊರತೆಗಳು ಉಂಟಾದಾಗ ನೀನು ಆವಿರ್ಭಾವವಾಗುತ್ತಿ ಎಂದು ಭಗವದ್ಗೀತೆಯಲ್ಲಿ ನೀನು ಕೊಟ್ಟಿರುವ ಭರವಸೆಯನ್ನು ಈಡೇರಿಸಲು ಈ ಅವತಾರಗಳನ್ನು ತಳೆದು ಇಳಿದು ಬರುತ್ತಿ. ಕ್ರಮವಲ್ಲದ ತತ್ವಗಳಿಂದ ಪ್ರಕ್ಷುಬ್ಧತೆಯು ಉಂಟಾದಾಗ ದೇವತೆಗಳನ್ನು ಆಧ್ಯಾತ್ಮಿಕ ಒಲವಿನ ವ್ಯಕ್ತಿಗಳನ್ನು ಪಾಲಿಸಿ ಭೌತಿಕ ನಿಯಮ ಮತ್ತು ವ್ಯವಸ್ಥೆಗಳ ಮಟ್ಟವನ್ನು ಕಾಪಾಡುವುದು ನಿನ್ನ ಮುಖ್ಯ ಕರ್ತವ್ಯವಾಗುತ್ತದೆ. ಇಂತಹ ನಿಯಮ ಮತ್ತು ವ್ಯವಸ್ಥೆಗಳ ಪಾಲನೆಯೊಂದಿಗೆ ದುಷ್ಟರಿಗೂ ರಾಕ್ಷಸರಿಗೂ ನೀನು ಕೊಡುವ ಹಿಂಸೆಯು ಯೋಗ್ಯವಾದದ್ದೇ. ಇದೇ ನಿನ್ನ ಮೊದಲನೆಯ ಅವತಾರವಲ್ಲ. ಹಿಂದೆಯೇ ಎಷ್ಟೋ ಬಾರಿ ನೀನು ಅವತರಿಸಿದ್ದೀಯೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಪ್ರಿಯ ಪ್ರಭುವೆ, ನಿನ್ನ ನಾರಾಯಣ ಜ್ವರದಿಂದ ನನಗೆ ತಕ್ಕ ಶಾಸ್ತ್ರಿಯಾಗಿದೆ ಎಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಅದು ಬಹು ಶೀತಲವಾದದ್ದು, ಹಾಗೆಯೇ ಅದು ನಮ್ಮೆಲ್ಲರಿಗೂ ಬಹು ಅಪಾಯಕಾರಿಯಾದದ್ದು. ಅದನ್ನು ನಾವು ತಡೆದುಕೊಳ್ಳಲಾರೆವು. ಪ್ರಿಯ ಪ್ರಭುವೆ, ಭೌತಿಕ ಬಯಕೆಗಳ ಮಂತ್ರ ಶಕ್ತಿಯಿಂದ ಮತ್ತು ನಿನ್ನ ಚರಣ ಕಮಲಗಳೇ ಕಟ್ಟ ಕಡೆಯ ಆಶ್ರಯ ಎನ್ನುವುದನ್ನು ತಿಳಿಯದೆ ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಮರೆತಷ್ಟು ಕಾಲವು ಈ ಭೌತಿಕ ದೇಹವನ್ನು ಸ್ವೀಕರಿಸುವವನು ಭೌತಿಕ ಪ್ರಕೃತಿಯ ಗುಣತ್ರಯಗಳಿಂದ ತಳಮಳಗೊಳ್ಳುತ್ತಾನೆ. ನಿನಗೆ ಸೇವೆಯನ್ನು ಸಲ್ಲಿಸದವನು ಎಂದೆಂದೂ ಕಷ್ಟದಲ್ಲಿಯೇ ಇರುತ್ತಾನೆ. ಶಿವ ಜ್ವರದ ಮಾತುಗಳನ್ನು ಕೇಳಿ ಕೃಷ್ಣನು ಹೀಗೆ ಉತ್ತರಿಸಿದನು. ದುರ್ಮುಖನೇ, ನಿನ್ನ ಮಾತಿನಿಂದ ನಾನು ಸುಪ್ರೀತನಾಗಿದ್ದೇನೆ. ನಾರಾಯಣ ಜ್ವರದಿಂದ ನಿನಗೆ ಇನ್ನೇನೂ ಕಷ್ಟವಾಗುವುದಿಲ್ಲ ಎಂದು ಧೈರ್ಯವಾಗಿರು. ಈಗ ನೀನು ನಾರಾಯಣ ಜ್ವರದ ಭಯದಿಂದ ಮುಕ್ತನಾಗಿರುವುದು ಮಾತ್ರವಲ್ಲ, ಮುಂದೆಯೂ ಶಿವಜ್ವರ ಮತ್ತು ನಾರಾಯಣ ಜ್ವರದ ನಡುವಣ ಯುದ್ಧವನ್ನು ಸ್ಮರಿಸಿಕೊಂಡರೆ ಸಾಕು. ಮನುಷ್ಯನು ಎಲ್ಲಾ ಬಗೆಯ ಭಯಗಳಿಂದ ಮುಕ್ತನಾಗುತ್ತಾನೆ. ದೇವೋತ್ತಮ ಪರಮ ಪುರುಷನ ಮಾತುಗಳನ್ನು ಕೇಳಿ ಶಿವಜ್ವರನು ಅವನ ಚರಣ ಕಮಲಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಅರ್ಪಿಸಿ ಹೊರಟು ಹೋದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರತ್ನಂ ಬಸವರಾಜ್ ಮಾತಾಜಿ, ಓದ್ತೀರಾ? ಡಿಸ್ಟರ್ಬೆನ್ಸ್ ಇದೆ, ನೆಟ್ವರ್ಕ್ ಇಲ್ಲ ಮಾತಾಜಿ. ಓಕೆ, ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಈ ಮಧ್ಯೆ ಬಾಣಾಸುರನು ಹೇಗೋ ತನ್ನ ಸೋಲುಗಳಿಂದ ಚೇತರಿಸಿಕೊಂಡು ಹೊಸ ಚೈತನ್ಯದಿಂದ ಯುದ್ಧ ಮಾಡಲು ಹಿಂತಿರುಗಿದನು. ಈ ಬಾರಿ ಅವನು ತನ್ನ 1,000 ಕೈಗಳಲ್ಲಿ ಬೇರೆ ಬೇರೆ ಆಯುಧಗಳನ್ನು ಹಿಡಿದು ರಥದಲ್ಲಿ ಕುಳಿತಿದ್ದ ಕೃಷ್ಣನ ಮುಂದೆ ಕಾಣಿಸಿಕೊಂಡನು. ಬಾಣಾಸುರನು ತುಂಬಾ ತಳಮಳದಲ್ಲಿದ್ದನು. ಭಾರಿ ಮಳೆಯಂತೆ ವಿವಿಧ ಆಯುಧಗಳನ್ನು ಕೃಷ್ಣನ ದೇಹದ ಮೇಲೆ ಪ್ರಯೋಗಿಸಿದನು. ಬಾಣಾಸುರನ ಅಸ್ತ್ರಗಳು ಜರಡಿಯಿಂದ ನೀರು ಹೊರಕ್ಕೆ ಬರುವಂತೆ ತನ್ನ ಕಡೆ ಬರುತ್ತಿರುವುದನ್ನು ಕಂಡು ಕೃಷ್ಣನು ತನ್ನ ಹರಿತವಾದ ಅಂಚಿದ್ದ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ತೋಟಗಾರನು ಹರಿತವಾದ ಚಾಕುಗಳಿಂದ ಮರಗಳ ಚಿಗುರುಗಳನ್ನು ಕತ್ತರಿಸಿ ಹಾಕುವಂತೆ ಅಸುರನ 1,000 ಕೈಗಳನ್ನು ಒಂದಾದ ಮೇಲೊಂದನ್ನು ಕತ್ತರಿಸಲು ಪ್ರಾರಂಭಿಸಿದನು. ತಾನು ಎದುರಿಗೆ ಇದ್ದರೂ ತನ್ನ ಭಕ್ತ ಬಾಣಾಸುರನನ್ನು ಉಳಿಸಲು ಸಾಧ್ಯವಾಗುತ್ತಿಲ್ಲ ಎನ್ನೊಂದು ಶಿವನು ಅರ್ಥ ಮಾಡಿಕೊಂಡಾಗ ಅವನಿಗೆ ಬುದ್ಧಿ ಬಂದಿತು. ಅವನೇ ಕೃಷ್ಣ ಪ್ರಭುವಿನ ಮುಂದೆ ಬಂದು ಈ ಕೆಳಗಿನ ಪ್ರಾರ್ಥನೆಯಿಂದ ಕೃಷ್ಣನನ್ನು ಸುಪ್ರೀತಗೊಳಿಸಲು ಪ್ರಾರಂಭಿಸಿದನು. ಶಿವನು ಹೀಗೆ ಹೇಳಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ನಿನ್ನೆ ನೋಡಿದ್ವಿ ಉಷಾ ಮತ್ತೆ ಅನಿರುದ್ಧರ ಒಂದು ಕಾರಣದಿಂದ ಈಗ ಕೃಷ್ಣನಿಗೆ ಮತ್ತೆ ಶಿವನ್ ಮತ್ತೆ ಯುದ್ಧ ಎಲ್ಲ ನಡೆಯೋದಿದೆ. ಈಗ ಬಾಣಾಸುರ ನಡೀತಾ ಇದೆ. ಈಗ ಬಾಣಾಸುರ ಯಾವಾಗ ಬಾಣಾಸುರನ ಮಗಳು ಉಷಾ ಮತ್ತೆ ಅನಿರುದ್ಧ ಭಗವಂತನ ಮೊಮ್ಮಗ, ಇವರಿಬ್ಬರ ಒಂದು ಇದು ಅವರಿಬ್ರು ದಾಂಪತ್ಯ ಜೀವನ ನಡೆಸ್ತಿರ್ತಾರೆ. ಇದೆಲ್ಲ ಗೊತ್ತಾಗಿ ಈಗ ಒಂದು ಯುದ್ಧನೇ ಒಂದು ಗಲಾಟೆ ಎಲ್ಲ ಶುರು ಆಗುತ್ತೆ. ನಂತರ ಅವನು ಬಾಣಾಸುರ ಅನಿರುದ್ಧನ ಹಿಡಿಯಕ್ ಹೋಗ್ತಾರೆ. ಅವನು ತಪ್ಸ್ಕೊಂಡು ಹೋಗ್ತಾನೆ ಆಕ್ಚುಲಿ ಅನಿರುದ್ಧ. ಆದ್ರೆ ಅವನನ್ನ ನಾಗಬಂಧ ಅಂತ ಹೇಳಿ ಒಂದು ಶಿವನ ಅಸ್ತ್ರದಿಂದ ಬಾಣಾಸುರ ಅವನನ್ನ ಕಟ್ ಹಾಕ್ತಾನೆ. ಆಮೇಲೆ ತುಂಬಾ 4 ತಿಂಗಳಾದ್ರೂ ಬಾಣಾಸುರ ಇವನು ಅನಿರುದ್ಧ ಯಾಕೆ ಬರ್ಲಿಲ್ಲ ಅಂತ ಹೇಳಿ ಇಲ್ಲಿ ದ್ವಾರಕೆನಲ್ಲಿ ತುಂಬಾ ಒಂಥರ ಎಲ್ಲರಿಗೂ ಒಂಥರ ಆತಂಕ ಆಗುತ್ತೆ. ಅದೇ ಸಮಯಕ್ಕೆ ನಾರದರು ಬಂದ್ಬಿಟ್ಟು ಏನೇನ್ ನಡೆದಿತ್ತು ಹಿಂದೆಲ್ಲ, ಎಲ್ಲಿದ್ದಾನೆ ಈಗ ಅನಿರುದ್ಧ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಂತ ಎಲ್ಲರಿಗೂ ಹೇಳ್ತಾರೆ. ನಂತರ ಎಲ್ಲ ಇವ್ರು ಯಾದವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು 18 ಅಕ್ಷೋಣಿ ಸೈನ್ಯ ಸಿದ್ಧ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಶೋಣಿತಾಪುರ ಅಂದ್ರೆ ಅದು ಬಾಣಾಸುರನ ಒಂದು ರಾಜ್ಯದಕ್ಕೆ ಎಲ್ಲರೂ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಅಲ್ಲಿ ಹೋದ್ಮೇಲೆ ಈಗ ಒಬ್ರಿಗೊಬ್ರಿಗೆಲ್ಲ ಈಗ ಯುದ್ಧಗಳಾಗ್ತಾ ಇದೆ. ಯುದ್ಧಗಳಾದಾಗ ಕಡೆಗೆ ತುಂಬಾ ಹೊತ್ತಾದ್ಮೇಲೆ ಭಗವಂತ ನೋಡ್ತಾನೆ ಇದು ಯಾಕೋ ಇದಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಆಕಳಿಕೆ ಅನ್ನೋದು ಒಂದು ಬಾಣವನ್ನ ಬಿಡ್ತಾನೆ. ಬಿಟ್ಟಾಗ ಶಿವ ಏನ್ ಮಾಡ್ತಾನೆ, ಆಕಳಿಸಕ್ ಶುರು ಮಾಡ್ತಾನೆ. ಆಕಳಿಸಕ್ ಶುರು ಮಾಡಿದಾಗ ಆ ಟೈಮ್ ನೋಡ್ಕೊಂಡ್ಬಿಟ್ಟು ಭಗವಂತ ಏನ್ ಮಾಡ್ತಾನೆ, ಬಾಣಾಸುರನ ಜೊತೆಲಿ ಯುದ್ಧ ಮಾಡ್ಬೇಕು ಅಂತೇಳಿ, ಅಂದ್ರೆ ಅಟ್ಲೀಸ್ಟ್ ಅವನನ್ನ ಶಿವ ಸರ್ಕೊಂಡ್ರೆ ಇದ್ರ ಕಡೆ ಹೋಗ್ಬೋದು ಬಾಣಾಸುರನ ಹತ್ರ ಅಂತ ಹೇಳಿ ಬಾಣಾಸುರನ ಹತ್ರ ಜೊತೆಲಿ ಯುದ್ಧಕ್ಕೆ ಹೋಗ್ತಾನೆ. ನಂತರ ಬಾಣಾಸುರನ ಬಾಣಾಸುರ ತುಂಬಾ ಬಾಣಗಳನ್ನ ಬಿಡ್ತಾನೆ. ಅದನ್ನೆಲ್ಲ ಭಗವಂತ ಎಲ್ಲ 2 ತುಂಡು ಮಾಡಿ ಹಾಕ್ತಾನೆ. ನಂತರ ಬಾಣಾಸುರನಿಗೆ ಕೋಟ್ರ ಅಂತ ಒಬ್ಬ ದೇವತೆ ಪೂಜಿಸ್ತಾ ಇರ್ತಾನೆ. ಅವಳಿಗೆ ಯಾವಾಗ ಅಂದ್ರೆ ಅವಳಿಗೆ ಬಾಣಾಸುರನಿಗೆ ಮತ್ತೆ ಆ ಕೋಟ್ರ ಅನ್ನೋ ದೇವತೆಗೆ ಒಂದು ತಾಯಿ ಮಗನ ಒಂದು ಬಾಂಧವ್ಯ ಇರುತ್ತೆ. ಸೊ ಯಾವಾಗ ತನ್ನ ಮಗ ಸೋಲ್ತಾ ಇದ್ದಾನೆ ಅಂತಿದಾಗುತ್ತೋ ಅವಳಿಗೆ ತುಂಬಾ ಇದಾಗ್ಬಿಟ್ಟು ಇದರ ಆತಂಕ, ಅವಳಿಗೂ ಭಯ ಇದಾಗ್ಬಿಟ್ಟು ಒಂಥರ ತುಂಬಾ ನೋವುನಲ್ಲಿ ಏನ್ ಮಾಡ್ತಾಳೆ ಅಂದ್ರೆ ಅವಳು ಭಗವಂತನ ಎದುರಿಗೆ ಬರ್ತಾಳೆ. ಭಗವಂತನ ಎದುರಿಗೆ ಬಂದಾಗ ಅಂದ್ರೆ ಒಂದು ನಗ್ನಳಾಗಿ ಬಂದ್ಬಿಡ್ತಾಳೆ. ಭಗವಂತನಿಗೆ ಒಂಥರ ಹೆಣ್ಣನ್ನ ನಗ್ನವಾಗಿ ನೋಡ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲದೆ ಏನ್ ಮಾಡ್ತಾನೆ, ಕಣ್ಣು ಈ ಕಡೆ ತಿರ್ಕೊಂಡಿದ ತಕ್ಷಣ ಅದೇ ಸಮಯಕ್ಕೆ ಬಾಣಾಸುರ ತಪ್ಸ್ಕೊಂಡು ಹೋಗ್ತಾನೆ. ಆಮೇಲೆ ಈಗ ಏನಾಗಿದೆ, ಈಗ ಕೃಷ್ಣನ ಬಾಣದಿಂದ ತುಂಬಾ ಎಲ್ಲ ಹಿಂಸೆ ಎಲ್ಲಾ ಕಡೆಯಲ್ಲಿ 2 ಕಡೆಲೂ ಒಂದು ಯುದ್ಧಗಳು ಹಿಂಸೆ, ಅಂದ್ರೆ ಶಿವನ ಸಂಗಾತಿಗಳು ಮತ್ತೆ ಭೂತಗಳು ಪ್ರೇತಗಳು ಎಲ್ಲರೂ ಈಗ ರಣರಂಗದಲ್ಲಿ ಎಲ್ಲರೂ ಹೆದರ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಈಗ ಶಿವನಿಗೆ ಯಾವ್ದು ಇದಿಲ್ಲ, ಸಹಾಯ ಇಲ್ಲ, ಆತರ ಆಗೋಯ್ತು. ಆಗ ಶಿವನ ತನ್ನ ಕೊನೆ ಅಸ್ತ್ರ, ಈಗ ಶಿವ ಏನ್ ಮಾಡ್ತಾನೆ, ಈಗ ಇಲ್ಲಿ ಯಾರು ತನಗೆ ಇದ್ ಮಾಡೋದಿಲ್ಲ, ಅವನ ಕೊನೆ ಅಸ್ತ್ರ ಇರುತ್ತೆ, ಅದನ್ನ ಶಿವಜ್ವರ ಅಂತ ಹೇಳ್ತಾ ಇದ್ದಾರೆ. ಆ ಅಸ್ತ್ರವನ್ನ ಏನ್ ಮಾಡ್ತಾ ಇದ್ದಾರೆ, ಅವನ ಮಾರಕಾಸ್ತ್ರನ ಬಿಡ್ತಾ ಇದ್ದಾನೆ. ಅಂದ್ರೆ ಕೃಷ್ಣನ ಒಂದು ಸೈನ್ಯದ ಮೇಲೆ, ಕೃಷ್ಣನ ಇದ್ರ ಮೇಲೆ ಬಿಡ್ತಾ ಇದ್ದಾನೆ. ಇದಕ್ಕೆ ಎಷ್ಟು ಶಾಖ ಇರುತ್ತೆ ಅಂದ್ರೆ, ಇದು ಶಿವಜ್ವರ ಅಂತ ಹೇಳಿದ್ರೆ ಇದು ಉಷ್ಣ ತುಂಬಾ ಇರುತ್ತೆ. ಇದಕ್ಕೆ 12 ಸೂರ್ಯರ ಒಂದು ತಾಪ ಇರುತ್ತಲ್ಲ, ಅಷ್ಟು ತಾಪ ಇರುತ್ತಂತೆ ಈ ಬಾಣಕ್ಕೆ. ಸೊ ಈ 12ರಷ್ಟು ಶಾಖಕ್ಕೆ ಶಿವಜ್ವರ ಅಂತ ಕರೀತಾರೆ. ಶಿವಜ್ವರದ ಸಾಕಾರ ರೂಪವನ್ನು ಅದು ಶಿವಜ್ವರ ಅದು ಒಂದು ಬಾಣ ಬಿಡ್ತಾರಲ್ಲ, ಅದಕ್ಕೊಂದು ಸಾಕಾರ ರೂಪ ಬರುತ್ತಂತೆ. ಆ ರೂಪದಲ್ಲಿ ಅಂದ್ರೆ ಒಂದು ಮನುಷ್ಯನ ರೂಪ ತಾಳುತ್ತೆ. ಅದು ತಾಳಿದಾಗ ಅದಕ್ಕೆ 3 ಕಾಲು ಮತ್ತೆ 3 ತಲೆ ಇತ್ತಂತೆ. 3 ತಲೆ, ಅದು ಶಿವಜ್ವರ. ಅದು ಒಂದು ರೂಪ ತಾಳಿದೆ ಈಗ. ಆಮೇಲೆ ಅದು ಕೃಷ್ಣನೊಳಗೆ ಬರುತ್ತೆ, ಎಲ್ಲವನ್ನ ಬುದ್ಧಿ ಮಾಡಿದ್ದು ಅದು ಎಲ್ಲ ಕೃಷ್ಣನ ಜೊತೆ ಬರುತ್ತದು. ಬರ್ಬೇಕಾದ್ರೆ ಎಲ್ಲಾನು ಬುದ್ಧಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದನ್ನ ನೋಡ್ತಾನೆ ಕೃಷ್ಣ. ನೋಡ್ಬಿಟ್ಟು ಶಿವಜ್ವರ ಅಸ್ತ್ರವಿದ್ದಂತೆಯೇ ನಾರಾಯಣ ಜ್ವರ ಅಂತ ಒಂದಿದೆ, ಅದು ಕೃಷ್ಣನ ಹತ್ರ ಇದೆ. ಅಂದ್ರೆ ನಾರಾಯಣ ಜ್ವರ ಇದ ಅಸ್ತ್ರವನ್ನ ಬಿಡದೆ ಈಗ ಬೇರೆ ದಾರಿ ಇಲ್ಲ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಈ ತಾಪವನ್ನ ಈಗ ಅಥವಾ ಈ ಒಂದು ಅಸ್ತ್ರವನ್ನ ತಡೆಗಟ್ಟಬೇಕು ಅಂದ್ರೆ ನಾರಾಯಣ ಜ್ವರ ಅಸ್ತ್ರವನ್ನೇ ನಾನು ಉಪಯೋಗಿಸ್ಬೇಕು ಅಂತ ಭಗವಂತನಿಗೆ ಗೊತ್ತಾಯ್ತು. ಅವನೇನ್ ಮಾಡ್ತಾನೆ, ತನ್ನ ಅಸ್ತ್ರ, ಅದಕ್ಕೆ ನಿಯಂತ್ರಕ ಅವನೇನೆ ಅಲ್ವಾ, ನಾರಾಯಣ ಅಸ್ತ್ರ ಅವನ ನಿಯಂತ್ರಣದಲ್ಲೇ ಇದೆ. ಸೊ ಅವನೇನ್ ಮಾಡ್ತಾನೆ, ಆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಸೊ ಈಗ ಒಂದು ಕಡೆ ಶಿವಜ್ವರ, ಇನ್ನು ನಾರಾಯಣ ಜ್ವರ, ಎರಡು ಅಸ್ತ್ರಗಳ ಒಂದು ಯುದ್ಧ ಶುರುವಾಗುತ್ತೆ. ನಾರಾಯಣ ನಡುವೆ ಘರ್ಷಣೆಯಲ್ಲಿ ಆದದ್ದು ಹೀಗೆ ಕ್ರಮೇಣ ಶಿವಜ್ವರದ ಉಷ್ಣವು ಕಡಿಮೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಈಗ ಈ ಒಂದು ತಾಪ ಇದೆಲ್ಲ, ಇದು ತಾಪವನ್ನ ತಡ್ಕೋಬಹುದತ್ತೆ. ಆದ್ರೆ
ಇವನಿಂದ ನಾರಾಯಣ ಜ್ವರ ಅದರಲ್ಲಿ ಬರ್ತಾ ಇರೋದು ಇದು ಜ್ವರದಲ್ಲಿ ಬರ್ತಾ ಇರೋದು ಶೀತ ಬರ್ತಾ ಇದ್ರೆ ಶೀತನ ತಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ಕೊಡ್ತಾ ಇದ್ದಾರೆ ಪ್ರಭುಪಾದ್ರು. ಉಷ್ಣಾಧಾರ ಹೇಗಾರ ತಡ್ಕೋಬಹುದು, ಬಟ್ ನಾರಾಯಣ ಜ್ವರದಲ್ಲಿ ಬರ್ತಾ ಇರೋ ಶೀತ ಇದೆಲ್ಲ ಅದನ್ನ ತಡ್ಕೊಳಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಇದನ್ನು ಹೇಳ್ತಾರೆ, ಅಂದ್ರೆ ಒಬ್ಬ ಸಾಯುವಾಗ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಒಂದು ಟೆಂಪರೇಚರು 107 ಡಿಗ್ರಿ ತನಕ ಹೊಟ್ಟೋಗುತ್ತಂತೆ. ಆಮೇಲೆ ಸಡನ್ ಆಗಿ ದೇಹದ್ದು ಕಮ್ಮಿ ಆಗೋಗ್ಬಿಡುತ್ತೆ, ತಣ್ಣಗಾಗ್ಬಿಡುತ್ತೆ, ಈ ತರ ಮಂಜಿನಂತೆ ತಣ್ಣಗಾಗುತ್ತೆ. ಶಿವಜ್ವರದ ಸುಡುವ ತಾಪವನ್ನು ನಿವಾರಿಸಲು ನಾರಾಯಣ ಜ್ವರವನ್ನ ಬಿಟ್ಟರೆ ಬೇರೆ ಅಸ್ತ್ರವಿಲ್ಲ. ಆದ್ರಿಂದ ಆ ಒಂದು ಉಷ್ಣವನ್ನ ತಡೆಯಕ್ಕೋಸ್ಕರ ಈ ನಾರಾಯಣ ಅಸ್ತ್ರವನ್ನ ಬಿಟ್ಟಿದ್ದಾನೆ ಭಗವಂತ. ಶಿವಜ್ವರ ಅಸ್ತ್ರವನ್ನು ಪ್ರಯೋಗಿಸಿದ ಎನ್ನುವುದನ್ನು ಕಂಡ ನಾರಾಯಣನು ಕೃಷ್ಣನು ಮೂಲ ನಾರಾಯಣ ಜ್ವರದ ಅಸ್ತ್ರದ ನಿಯಂತ್ರಕ ಅಂತ ಹೇಳ್ತಾ ಇದ್ರೆ, ನಾರಾಯಣ ಜ್ವರವನ್ನು ಪ್ರಯೋಗಿಸಿದಾಗ 2 ಜ್ವರಗಳ ನಡುವೆ ಮಹಾಯುದ್ಧ ನಡೀತಾ ಇದೆ. ಈಗ ಅತೀವ ಶಾಖಕ್ಕೆ ಪ್ರತಿಯಾಗಿ ಅತೀವ ಶೀತವಾದಾಗ, ಈಗ ಅತಿಯಾದ ಶಿವಜ್ವರ ಅದಕ್ಕೆ ಉಷ್ಣ ಜಾಸ್ತಿ, 12 ಸೂರ್ಯದ ಒಂದು ಎಷ್ಟು ಇದಿದೆಲ್ಲ ತಾಪ ಇದೆಲ್ಲ ಅಷ್ಟು ಒಂದು ಶಾಖ ಬರ್ತಾ ಇದೆ ಇಲ್ಲಿ. ಅದಕ್ಕೆ ತಡೆಯೋದಿಕ್ಕೆ ಈಗ ನಾರಾಯಣ ಜ್ವರ ಶೀತ, ಶಾಖ ಕ್ರಮೇಣ ಇಳಿಯೋದಿಕ್ಕೆ ಶೀತ. ಈಗ ನಾವು ಯೂಶಲ್ ಆಗಿ ನೋಡ್ತೀವಲ್ವಾ, ನಾವು ನಮ್ಮ ಇದ್ರಲ್ಲಿ ಮಕ್ಳಿಗೆ ಅಥವಾ ದೊಡ್ಡವರಿಗೆ ಯಾರಿಗಾದ್ರೂ ತುಂಬಾ ಜ್ವರ ಏರಿದಾಗ ಏನ್ ಮಾಡ್ತೀವಿ ಅಂದ್ರೆ ಹಣೆಗೆ ತಣ್ಣೀರಿಂದ ಬಟ್ಟೆನ ಕಟ್ಬಿಟ್ಟು ಚಂದ ಶೀತ ಮಾಡಕ್ ನೋಡ್ತೀವಿ, ಅವ್ರ ಮೈನ ತಣ್ಣು ಮಾಡಕ್ ನೋಡ್ತೀವಿ. ಅದೇ ತರ ಇಲ್ಲಿ ಈ ಒಂದು ಉಷ್ಣ ಹೆಚ್ಚಿರೋ ಒಂದು ಅಸ್ತ್ರವನ್ನ ಇದ್ ಮಾಡಕ್ಕೋಸ್ಕರ, ಕಡಿಮೆ ಅದನ್ನ ನಾಶ ಮಾಡಕ್ಕೋಸ್ಕರ ಇಲ್ಲಿ ಶೀತದ ಇದು ನಾರಾಯಣ ಜ್ವರನ ಅಸ್ತ್ರವನ್ನ ಬಿಟ್ಟಿದ್ದಾನೆ. ಈಗ ಅವರು ಸಹಾಯಕ್ಕಾಗಿ ಈಗ ಏನಾಗುತ್ತೆ, ಇದು ಒಂದು ರೂಪ ತಗೊಂಡಿದೆ ಅಲ್ವಾ, ಆಕ್ಚುಲಿ ಶಿವಜ್ವರ ಒಂದು ರೂಪ ತಗೊಂಡಿದೆ. ಅದಕ್ಕೆ ಇವಾಗ ಇದು ಶೀತ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅವನು ಸಹಾಯಕ್ಕಾಗಿ ಶಿವನ ಕೂಗ್ಕೋತಾ ಇದ್ದಾನೆ. ಅವ್ರು ಏನ್ ಮಾಡ್ತಾರೆ, ಶಿವಜ್ವರ ಇದೆಯಲ್ಲ ಅದು ಶಿವನನ್ನ ಕೂಗುತ್ತೆ, ಅಂದ್ರೆ ಅದು ರೂಪ ತಾಳಿದೆಲ್ಲ ಅದು. ಆದ್ರೆ ನಾರಾಯಣ ಜ್ವರ ಇರಲಿ ಶಿವನು ಅವನಿಗೆ ಸಹಾಯ ಮಾಡೋದು ಸಾಧ್ಯ ಆಗಲ್ಲ. ಆದ್ರೆ ಶಿವನ್ಗೆ ಸಹಾಯ ಮಾಡಕ್ ಆಗ್ಲಿಲ್ವಂತೆ. ಅಂದ್ರೆ ನಾರಾಯಣ ಜ್ವರದ ಎದುರಿಗೆ ಈ ಶಿವಜ್ವರನ ತಾನು ಇದ್ ಮಾಡಕ್ ಆಗ್ಲಿಲ್ಲ, ತಾನೇ ಬಿಟ್ಟಿದ್ದಾದ್ರೂ ಸಹ ಅವನಿಗ ರಕ್ಷಣೆ ಕೊಡಕ್ ಆಗ್ಲಿಲ್ಲ ಆ ಅಸ್ತ್ರಕ್ಕೆ. ಶಿವನಿಗೆ ಯಾರನ್ನ ವಿರುದ್ಧದಾಗ ನಾರಾಯಣನಾದ ಕೃಷ್ಣನಿಗೆ ಈಗ ಗೊತ್ತಾಗ್ಬಿಡ್ತು, ಅಂದ್ರೆ ಯಾವಾಗ ಶಿವ ತನ್ನ ಹೆಲ್ಪ್ ಮಾಡಲ್ಲ ಅಂತ ಶಿವಜ್ವರಕ್ಕೆ ಗೊತ್ತಾಯ್ತು, ಅಂದ್ರೆ ಇವಾಗ ಗೊತ್ತಾಯ್ತು ಅಂದ್ರೆ ನಾರಾಯಣನೇ ಕೃಷ್ಣನೇ ಎಲ್ಲ ಮೂಲ, ಅವನಿಗೆ ನಾನ್ ಶರಣಾಗೋದ್ರಲ್ಲಿ ಬಹಳ ಒಳ್ಳೇದು ಅಂತ ಹೇಳ್ಬಿಟ್ಟು ಅದಕ್ಕೆ ಗೊತ್ತಾಗತ್ತೆ. ಅಂದ್ಮೇಲೆ ಅಂದ್ರೆ ಈಗ ಶಿವನ್ಗೆ ಅದ ತಡಿಯಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನ ಯಾರಿಗೂ ಆಗಲ್ಲ ಅಂತ ಗೊತ್ತಾಯ್ತು ಅದಕ್ಕೆ. ಆಮೇಲೆ ಏನ್ ಮಾಡುತ್ತೆ, ಪ್ರಭು ತನ್ನ ರಕ್ಷಣೆ ನೀಡುತ್ತೆ, ಪ್ರಾರ್ಥನೆ ಎದ್ದು ಹೋಗ್ಬಿಟ್ಟು ಈಗ ಏನ್ ಮಾಡುತ್ತೆ, ಭಗವಂತನ ಒಂದು ರಕ್ಷಣೆಯನ್ನ ಕೇಳುತ್ತೆ. ಶಿವ ಮತ್ತು ಕೃಷ್ಣ ಇಬ್ಬರೂ ಕಟ್ಟಕಡೆಯ ಅಸ್ತ್ರಗಳ ನಡುವಿನ ಈ ಕದನ ಪ್ರಸಂಗದಿಂದ ಒಂದು ಅಂಶವು ರುಜುವಾಗುತ್ತದೆ. ಕೃಷ್ಣನು ಯಾರಿಗಾದರೂ ರಕ್ಷಣೆಯನ್ನು ನೀಡಿದರೆ ಯಾರು ಅವನನ್ನು ಕೊಲ್ಲಲಾರರು, ಆದರೆ ಕೃಷ್ಣನ ರಕ್ಷಣೆಯನ್ನು ಕೊಡದಿದ್ದರೆ ಅಂತವರು ಯಾರೂ ಉಳಿಸಲಾರರು. ಅಂದ್ರೆ ಈ ಇಬ್ಬರು ಒಂದು ಪ್ರಯುಕ್ತ ಕಟ್ಟಕಡೆ ಅಸ್ತ್ರಗಳಿಂದ ಏನ್ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಕೃಷ್ಣ ಯಾರನ್ನ ರಕ್ಷಣೆ ಮಾಡ್ತೀನಿ ಅಂದ್ರೆ ಬೇರೆ ಯಾರು ಅವನ್ನ ನಾಶ ಮಾಡಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ಕೃಷ್ಣ ಏನಾರ ನಾಶ ಮಾಡ್ತೀನಿ ಅಂತ ಯಾರನ್ನಾರ ನಾಶ ಮಾಡ್ತೀನಿ ಅನ್ಕೊಂಡ್ರೆ ಬೇರೆ ಯಾರು ಬಂದು ಅವ್ರನ್ನ ರಕ್ಷಣೆ ಮಾಡಕ್ಕಾಗಲ್ಲ. ಅದಕ್ಕೆ ಹಿಂದಿನಲ್ಲೇ ಹೇಳ್ತಾರೆ, ರಾಕೆ ಕೃಷ್ಣ ಮಾರೇ ಕೃಷ್ಣ ರಾಕೆಗೆ ಅಂತ. ಅಂದ್ರೆ ಯಾರ ರಕ್ಷಿಸ್ತೀವಿ, ಕೃಷ್ಣ ಯಾರನ್ನ ರಕ್ಷಿಸ್ತೀನಿ ಅಂತ ಹೇಳಿದ್ರೆ ಯಾರು ಅವನನ್ನ ಕೊಲ್ಲಿಕ್ ಸಾಧ್ಯ ಇಲ್ಲ. ಕೃಷ್ಣ ಯಾರನ್ನಾರು ನಾಶ ಕೊಲ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಯಾರು ಬಂದು ಅವನನ್ನ ರಕ್ಷಣೆ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ. ಬ್ರಹ್ಮನು ಸೃಷ್ಟಿ ಮಾಡವಲ್ಲ, ಇಲ್ಲೇನ್ ಹೇಳ್ತಾ ಇದಾರೆ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಆಮೇಲೆ ಶಿವ ಏನ್ ಮಾಡ್ತಾನೆ ನಮಗೆ ಗೊತ್ತಲ್ಲ, ಲಯ, ಅವನು ನಾಶ ಮಾಡ್ತಾನೆ ಒಂದು ಸೃಷ್ಟಿ ಆದದನ್ನ. ಆದ್ರೆ ಕೆಲವೊಮ್ಮೆ ಎಲ್ಲಾ ದೇವತೆಗಳು ಶ್ರೇಷ್ಠ, ಅದಕ್ಕೆ ಅನ್ಕೊಳ್ತಾರೆ ಇವು ಸೃಷ್ಟಿ ಮಾಡಿದಾನೆ ಬ್ರಹ್ಮನೇ ದೊಡ್ಡವನು ಅನ್ಕೊಳ್ತಾರೆ, ಲಯ ಮಾಡಿದಾನೆ ಶಿವನೇ ದೊಡ್ಡವನು ಅಂತ ಹೇಳ್ತಾರೆ. ಆದ್ರೆ ಏನ್ ಹೇಳ್ತಾ ಇದಾರೆ, ಬ್ರಹ್ಮ ಬರೀ ಸೃಷ್ಟಿ ಮಾಡಕ್ ಸಾಧ್ಯ ಅಷ್ಟೇ ಹೊರತಾಗಿ ಬೇರೆ ಏನು ಕೆಲಸ ಮಾಡಕ್ ಆಗಲ್ಲ. ಶಿವ ನಾಶ ಮಾಡಕ್ ಸಾಧ್ಯ ಅಷ್ಟೇ ಹೊರತಾಗಿ ಬೇರೆ ಏನು ಒಂದು ಸೃಷ್ಟಿ ಅಥವಾ ಇದು ಮಾಡಕ್ಕಾಗಲ್ಲ, ಪರಿಪಾಲನೆ ಮಾಡಕ್ಕಾಗಲ್ಲ. ಆದ್ರೆ ವಿಷ್ಣು ಅಥವಾ ನಾರಾಯಣ ಅಥವಾ ಕೃಷ್ಣ ಏನಿದಾರೆ ಅಂದ್ರೆ ಇವರು ಅವನು ಪಾಲನೆ ಮಾಡ್ತಾನೆ, ಅದಲ್ದೇನೆ ಸೃಷ್ಟಿನೂ ಮಾಡ್ತಾನೆ ಮತ್ತೆ ಲಯನೂ ಮಾಡ್ತಾನೆ. ಸೊ ಎಲ್ಲದಕ್ಕೂ ಅಲ್ಟಿಮೇಟ್ ಕೃಷ್ಣನೇ ಎಲ್ಲ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಗೊತ್ತಾಯ್ತು, ಇವಾಗ ಶಿವಜನಕ್ಕೆ ಗೊತ್ತಾಗಿದೆ. ಅಂದ್ರೆ ಇವೆಲ್ಲ ಕಾರಣದಿಂದ ಈಗ ನಾನು ಕೃಷ್ಣನ ಒಂದು ಶರಣ ಹೋಗದೆ ವಾಸಿ ಅಂತ ಗೊತ್ತಾಯ್ತು ಅದಕ್ಕೆ. ಆದ್ರೆ ಇಬ್ಬರಲ್ಲಿ ಯಾರು ಪಾಲನೆ ಮಾಡಲ್ಲ, ಅದು ವಿಷ್ಣುವಾದರೂ ಪಾಲನೆ ಮಾಡ್ತಾನೆ ಮತ್ತೆ ಸೃಷ್ಟಿ ಮಾಡ್ತಾನೆ ಮತ್ತೆ ಲಯನೂ ಮಾಡ್ತಾನೆ.
ವಾಸ್ತವವಾಗಿ ಬ್ರಹ್ಮ ಏಕೆ ಇಲ್ಲೇನ್ ಹೇಳ್ತಾರೆ, ಸೃಷ್ಟಿ ಮಾಡ್ತಾನೆ ಬ್ರಹ್ಮ ಅಂತ ನಾವ್ ಹೇಳ್ಬಿಡ್ತೀವಲ್ಲ, ಬಟ್ ಆಕ್ಚುಲಿ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಸೃಷ್ಟಿ ಇಲ್ಲ ಅಂದ್ರೆ ಈ ಸೃಷ್ಟಿ ಬ್ರಹ್ಮನನ್ನ ಸೃಷ್ಟಿ ಮಾಡಿದವನೇ ಭಗವಂತ ಅಲ್ವಾ. ಇವನ್ ಹೆಂಗ್ ಸೃಷ್ಟಿ ಕಾರ್ಯ ಮಾಡಕ್ಕಾಗುತ್ತೆ? ಬಂದ್ ಮಾಡ್ತಾನೆ ಯಾವ್ದ ಭಗವಂತನ ಒಂದು ಸಹಾಯದಿಂದ, ಅವನ ಒಂದು ಅನುಗ್ರಹದಿಂದ ಅವನು ಮಾಡ್ಲಿಕ್ಕೆ ಸಾಧ್ಯ. ಶಿವನು ಬ್ರಹ್ಮನಿಂದ ಸೃಷ್ಟಿಯ ಜೀವಿ ಅಥವಾ ಬ್ರಹ್ಮನ ಮಗ. ಅದ್ರ ಕೃಷ್ಣ ಅಥವಾ ನಾರಾಯಣನ್ ಬಿಟ್ಟು ಯಾರು ತನ್ನನ್ನು ರಕ್ಷಿಸಲ್ಲ. ಈಗ ಗೊತ್ತಾಯ್ತು ಅವರಿಗೆ ಶಿವಜ್ವರಕ್ಕೆ ಬ್ರಹ್ಮನನ್ನ ಸೃಷ್ಟಿದ್ದವನೇ ಅಂದ್ರೆ ಭಗವಂತ. ಸೊ ಏನ್ ಹೇಳ್ತಾ ಇದ್ದಾನೆ, ಮತ್ತೆ ಶಿವ ಎಲ್ಲರನ್ನು ಸೃಷ್ಟಿ ಮಾಡಿದನು. ಶಿವ ಬ್ರಹ್ಮನಿಂದ ಬಂದಿರೋನು, ಬಟ್ ಒರಿಜಿನಲ್ ಏನು ಬ್ರಹ್ಮ ಬಂದಿರೋದು ಭಗವಂತನಿಂದ. ಅದಕ್ಕೆ ಏನ್ ತಿಳ್ಕೊತಾನೆ, ಈಗ ನಾನ್ ಬೆಟರು ಹೋಗ್ಬಿಟ್ಟು ಕೃಷ್ಣನನ್ನ ಒಂದು ಶರಣಾಗತಿ ಆಗ್ಬೇಕು ಅಂತ ಗೊತ್ತಾಯ್ತು ಅವನಿಗೆ. ಅದನ್ನ ಅವನು ಕೃಷ್ಣನಲ್ಲಿ ಆಶೆ ಪಡೆದ ಸರಿಯಾದ ಮಾರ್ಗ. ಅದಕ್ಕೆ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ, ಇನ್ನು ಇಲ್ಲಿ ಏನು ಆಶಯ ಪಡೆದ ಅಲ್ಲ, ಇದು ಬಹಳ ಒಳ್ಳೇದು ಅಂತ ಪ್ರಭುಪಾದರು ಹೇಳ್ತಿದ್ದೀವಿ. ನಂತರ ಇಲ್ಲೇನಾಗುತ್ತೆ, ಪ್ರಿಯಾ ಪ್ರಭು, ನಾನು ನಿನ್ಗೆ ಇಲ್ಲಿ ಶಿವ ಇದು ಅದೇನು ಶಿವಜ್ವರ ಇದೆಲ್ಲ, ಅದು ಈಗ ಭಗವಂತನನ್ನ ಅವನ ಒಂದು ಗ್ಲೋರಿಫೈ ಮಾಡಕ್ಕೆ, ಅದೇ ಅವನನ್ನ ಹೊಗಳಿಕ್ಕೆ ಬಂದು ಅವನ ಒಂದು ಇದನ್ನ ಹೇಳಕ್ ಶುರು ಮಾಡುತ್ತೆ, ಗ್ಲೋರಿಫೈ ಮಾಡಕ್ ಶುರು ಮಾಡುತ್ತೆ. ಪ್ರಿಯ ಪ್ರಭುವೆ, ನಾನು ನಿನಗೆ ನನ್ನ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ಏಕೆಂದರೆ ನಿನ್ನ ಶ್ರೀಮಂತಿಗೆ ಮಿತಿಯೇ ಇಲ್ಲ. ನಿನ್ನ ಶ್ರೀಮಂತಿಗಳಿಂದ ಯಾರು ಮೀರಲಾರ. ನೀನು ಎಷ್ಟು ಶ್ರೀಮಂತವಾಗಿದ್ಯಾ, ನಿಂದಿದು ನಿನ್ನನ್ನು ಯಾರು ಮೀರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನೆಲ್ಲರಿಗೂ ಪ್ರಭು. ಸಾಮಾನ್ಯವಾಗಿ ಈ ಭೌತಿಕ ಜಗತ್ತಿನಲ್ಲಿ ಶಿವನೇ ಅತ್ಯಂತ ಬಲಶಾಲಿ ಅಂತ ತಿಳ್ಕೊಳ್ತಾರಲ್ವಾ, ಆದ್ರೆ ಶಿವನೇ ಅತ್ಯಂತ ಬಲಶಾಲಿ ಅಲ್ಲ, ನೀನೇ ಸರ್ವಶಕ್ತ. ಯಾಕೆಂದ್ರೆ ಈಗ ಶಿವ ಅವನನ್ನ ಪ್ರೊಟೆಕ್ಟ್ ಮಾಡಕ್ ಆಗ್ಲಿಲ್ಲ, ನಾರಾಯಣ ಜ್ವರದೆದ್ರಿಗೆ ಅವನನ್ನ ರಕ್ಷಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇದು ವಾಸ್ತವ. ನೀನೇ ಮೂಲ ಪ್ರಜ್ಞೆ ಮತ್ತು ಅಥವಾ ವಿದ್ಯೆ. ಅರಿವು ಅಥವಾ ಪ್ರಜ್ಞೆ ಇಲ್ಲದೆ ಯಾವುದು ಬಲಶಾಲಿಯಾಗಲು ಸಾಧ್ಯವಿಲ್ಲ. ಅಂದ್ರೆ ನೀನೇ ಪ್ರಜ್ಞೆ, ನೀನೇ ಎಲ್ಲದಕ್ಕೂ ಕಾರಣ. ಆದ್ರಿಂದ ನೀನ್ ಪ್ರಜ್ಞೆ ಇಲ್ಲದೆ ಯಾವುದು ಬಲಶಾಲಿ, ನಿನ್ನ ಒಂದು ಅನುಗ್ರಹ ಇಲ್ಲದೆ ಯಾವ್ದು ಬಲಶಾಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದಕ್ಕೆ ಗೊತ್ತಾಯ್ತು. ಭೌತಿಕ ವಸ್ತು ಒಂದಕ್ಕೆ ಬಹುಶಕ್ತಿ ಇರಬಹುದು, ಆದರೆ ಅರಿವು ಅಂದ್ರೆ ಹೇಳ್ತಾರೆ, ಭೌತಿಕ ಯಾವ್ದಾರ ಒಂದು ಇದಕ್ಕೆ ತುಂಬಾ ಶಕ್ತಿ ಇರ್ಬೋದು, ಆದ್ರೆ ಆ ಶಕ್ತಿ ಹಿಂದೆ ಇನ್ನೊಬ್ರು ಯಾರು ಒಬ್ರು ಪರ್ಸನ್ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಒಂದ್ ದೊಡ್ಡ ಮಿಷಿನ್ ಇದೆ ಅಂತ ತಿಳ್ಕೊಳ್ಳಿ, ದೊಡ್ಡ ಮಿಷಿನ್ಗೆ ಅದನ್ನ ನಡೆಸ್ಬೇಕು ಅಂತ ಹೇಳಿದ್ರೆ ಅದನ್ನ ತಯಾರು ಮಾಡೋರೊಬ್ರು ಬೇಕು, ಮತ್ತೆ ಅದನ್ನ ನಡ್ಸೋರೊಬ್ರು ಬೇಕು, ಅಂದ್ರೆ ಹಿಂದೆ ಇನ್ನೊಬ್ರು ಇರ್ತಾರೆ. ಅದೇ ತರ ಹೇಳ್ತಾ ಇದಾರೆ, ಇಲ್ಲೆಲ್ಲ ನಡೆಯೋದಿಕ್ಕೆ ಏನ್ ನಡೀತಾ ಇದೆ ಎಲ್ಲದಕ್ಕೂ ಹಿಂದೆ ಒಬ್ಬನಿದ್ದಾನೆ, ಅದು ಭಗವಂತ ಅಂತ ಹೇಳ್ತಾ ಇದ್ದಾರೆ. ಶಿವನಿಗೆ ಇಡೀ ಸೃಷ್ಟಿಯನ್ನು ನಾಶ ಮಾಡುವ ಶಕ್ತಿ ಇರುವುದರಿಂದ ಅವನು ಬಲಶಾಲಿ ಆಗಿರ್ಬೋದು ಅಂತ ಹೇಳ್ತಾರೆ. ಶಿವನಿಗೆ ಅವನಿಗೆ ಮಾಡ್ತಾನೆ, ಅವನು ನಾಶ ಮಾಡೋ ಲಯ ಮಾಡೋ ಇದಿದೆ, ಬಟ್ ಅವನು ಶಕ್ತಿಶಾಲಿ ಇರ್ಬೋದು. ಹಾಗೆ ಬ್ರಹ್ಮನು ಇಡೀ ವಿಶ್ವವನ್ನು ಸೃಷ್ಟಿ ಮಾಡ್ಬೋದು, ಆದ್ರೆ ಅವರು ಬಹಳ ಬಲಶಾಲಿಯಾಗಿರ್ಬೋದು. ಆದ್ರೆ ಬ್ರಹ್ಮನಾಗಲಿ ಶಿವನಾಗಲಿ ಈ ಬ್ರಹ್ಮಾಂಡದ ಮೂಲ ಕಾರಣವಲ್ಲ. ಹೇಳ್ತಾರೆ, ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಆದ್ರೆ ಮೂಲ ಕಾರಣ, ಎಲ್ಲದಕ್ಕೂ ಕಾರಣಕರ್ತ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಕಾರಣ ನೀನು ಪರಮ ಸತ್ಯ. ಭಗವಂತನನ್ನ ಗ್ಲೋರಿಫೈ ಮಾಡ್ತಾನೆ ಇದ್ದಾನೆ ಶಿವಜ್ವರ. ಹೇಳ್ತಾ ಇದ್ದಾನೆ, ನೀನು ಪರಮ ಸತ್ಯ ಅಂದ್ರೆ ನೀನ್ ಅಬ್ಸಲ್ಯೂಟ್ ಟ್ರುತ್, ನೀನ್ ಪರಬ್ರಹ್ಮನು, ನೀನೇ ಮೂಲ ಕಾರಣ. ಬ್ರಹ್ಮಾಂಡದ ಮೂಲ ಕಾರಣ ನಿರಾಕಾರ ಬ್ರಹ್ಮ ಜ್ಯೋತಿ ಅಲ್ಲ ಅಂದ್ರೆ ಹೇಳ್ತಾ ಇದಾರೆ. ನಾವು ಅನ್ಕೊಂಡ್ ಬಿಡ್ತಾರಲ್ಲ, ಬ್ರಹ್ಮನ್ ಇದೆಲ್ಲ ಬ್ರಹ್ಮ ಜ್ಯೋತಿನೇ ಎಲ್ಲ ಭಗವಂತಂದಿದು ಅಂತ ಹೇಳ್ತಾರಲ್ಲ, ಬ್ರಹ್ಮಾಂಡ ಮೂಲ ಕಾರಣ ಬ್ರಹ್ಮ ಜ್ಯೋತಿ ಅಂತಾರೆ, ಆದ್ರೆ ಅಲ್ಲ, ಎಲ್ಲದಕ್ಕೂ ಕಾರಣ ನೀನು ಅಂತ ಹೇಳ್ತಾ ಇದ್ದಾನೆ. ನಿರಾಕಾರ ಬ್ರಹ್ಮನ ಜ್ಯೋತಿಗೆ ನೀನ್ ನಿರಾಕಾರ ಬ್ರಹ್ಮನಿಗೆ ಆಧಾರ ವ್ಯಕ್ತಿತ್ವ ಬರೋದಕ್ಕೆ ಕಾರಣ ನೀನೇನೆ. ಭಗವದ್ಗೀತೆ ದೃಢಪಡಿಸುವಂತೆ ನಿರಾಕಾರ ಬ್ರಹ್ಮನ ಕಾರಣನು ನೀನೇ ಬ್ರಹ್ಮ ಜ್ಯೋತಿನೂ ಅದಕ್ಕೂ ಕಾರಣನು ನೀನೇನೆ, ನಿನ್ನಿಂದಾನೇ ಬರ್ತಾ ಇರೋದು. ನಿನ್ನ ಒಂದು ದೇಹದ ಒಂದು ಅದು ಇದು ಏನಂದ್ರೆ ಪ್ರಭೆ ಇದು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಜ್ಯೋತಿಯನ್ನು ಸೂರ್ಯಮಂಡಲದಿಂದ ಹೊರಹೊಮ್ಮುವ ಬಿಸಿಲಿಗೆ ಹೋಲಿಸುತ್ತಾರೆ. ಆದ್ರಿಂದ ನಿರಾಕಾರ ಬ್ರಹ್ಮನು ಕಟ್ಟಕಡೆಯ ಕಾರಣವಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಕ್ಕೂ ಕಟ್ಟಕಡೆಯ ಕಾರಣ ಕೃಷ್ಣನೇ, ಎಲ್ಲದಕ್ಕೂ ಕಾರಣ ಕೃಷ್ಣ ಪರಮಾತ್ಮ, ಶಾಶ್ವತ ರೂಪ. ಎಲ್ಲಾ ಭೌತಿಕ ಪ್ರತಿಕ್ರಿಯೆಗಳು ನಿರಾಕಾರ ಬ್ರಹ್ಮನಲ್ಲಿ ನಡೆಯುತ್ತವೆ. ಆದರೆ ಕೃಷ್ಣನ ನಿತ್ಯ ರೂಪವಾದ ಸಾಕಾರ ಬ್ರಹ್ಮನಲ್ಲಿ ಕ್ರಿಯೆಯೂ ಇಲ್ಲ, ಪ್ರತಿಕ್ರಿಯೆ ಇಲ್ಲ. ಅಂದ್ರೆ ಹೇಳ್ತಾರೆ, ನಿರಾಕಾರ ಬ್ರಹ್ಮನಲ್ಲಿ ಏನೂ ಇಲ್ಲ, ಯಾವ ಕ್ರಿಯೆಯೂ ಇಲ್ಲ. ಅದೊಂದೊಂದು ಇದಷ್ಟೇನೆ, ಒಂದು ಬೆಳಕು ಅಷ್ಟೇನೆ, ಹೊರತಾಗಿ ಅಲ್ಲಿ ಯಾವ ಒಂದು ಚಟುವಟಿಕೆಗಳು ಏನೂ ಇರೋದಿಲ್ಲ. ಆದ್ರಿಂದ ಯಾರು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗ್ತಾರೋ ಅವರು ಸುಮಾರು ದಿನ ಅಲ್ಲಿ ಉಳಿಯಕ್ ಸಾಧ್ಯ ಇಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಚಟುವಟಿಕೆ ಇಲ್ಲ, ಯಾವ್ದೋ ಒಂದು ಮತ್ತೆ
ಮತ್ತೆ ಭೂಲೋಕಕ್ಕೆ ತಾವು ಬಂದ್ಬಿಟ್ಟು ಕಾರ್ಯಗಳನ್ನ ಮಾಡ್ಬೇಕು, ಕೃಷ್ಣನ ಸೇವೆ ಮಾಡ್ಬೇಕು ಅಂತೇಳಿ ಜನಗಳು ಮತ್ತೆ ವಾಪಸ್ ಬರ್ತಾರೆ. ಪ್ರತಿಕ್ರಿಯೆಯೂ ಇಲ್ಲ. ಆದ್ರಿಂದ ಪ್ರಭುವೆ, ನಿನ್ನ ದೇಹವು ಸಂಪೂರ್ಣವಾಗಿ ಶಾಂತವಾದದ್ದು, ಸಂಪೂರ್ಣವಾಗಿ ಆನಂದವಾದದ್ದು ಅಂತ ಇಲ್ಲ. ಅಂದ್ರೆ ಹೇಳ್ತಾರೆ, ನೀನೇ ಎಲ್ಲದಕ್ಕೂ ಇದು ಮೂಲ, ನಿನ್ನಿಂದನೇ ಎಲ್ಲ ಅಂತ ಬಿಟ್ಟು ಈ ಶಿವಜ್ವರ ಹೊಗಳ್ತಾ ಇದ್ದಾನೆ. ಈ ಭೌತಿಕ ದೇಹದಲ್ಲಿ ಗುಣತ್ರಯ ಮತ್ತೆ ಇನ್ನ ಹೇಳ್ತಾ ಹೋಗ್ತಾ ಇದ್ದಾನೆ. ಈ ಭೌತಿಕ ದೇಹದಲ್ಲಿ ಏನ್ ಗುಣತ್ರಯಗಳು, 3 ಗುಣಗಳಿದೆಯಲ್ಲ, ಅದು ಮತ್ತೆ ಅವುಗಳಿಂದ ನಡೆಯೋ ಒಂದು ಕ್ರಿಯೆಗಳು ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಆಮೇಲೆ ಹೇಳ್ತಾ ಇದ್ದಾರೆ, ಏಕೆಂದ್ರೆ ಇಲ್ಲಿ ಕಾಲದ್ದಿದೆ. ಈಗ ನಾವು ಈ ಒಂದು ಗುಣಗಳು ಎಲ್ಲ ಆಗ್ತಾ ಇದೆ ನಮ್ಮಲ್ಲಿ, ಗುಣದಿಂದ ನಮ್ದೆಲ್ಲ ಚಟುವಟಿಕೆಗಳಿಂದ್ರೆ ಕಾಲನೇ ಮೇನ್ ಕಾರಣ. ಕಾಲದಿಂದನೇ ಎಲ್ಲಾ ನಡೀತಾ ಇರೋದು. ಯಾಕೆಂದ್ರೆ ಭೂತ, ವರ್ತಮಾನ, ಭವಿಷ್ಯತ್ ಕಾಲ ಎಲ್ಲ ನಮ್ಮ ಕ್ರಿಯೆಗಳು ಎಲ್ಲ ನಡೀತಾ ಇರೋದು ಕಾಲದ ಪ್ರಭಾವದ ಮೇಲೆ. ಅದೆಲ್ಲ ನೀನೇ ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಿಸರ್ಗದ ಘಟನೆ ನಡೆಯುತ್ತವೆ, ಘಟನೆಗಳು ಆವಿರ್ಭಾವವಾಗುತ್ತವೆ, ಕರ್ಮಗಳು ಗೋಚರವಾಗುತ್ತೆ. ಯಾವಾಗ ಒಂದು ಕಾಲದ ಒಂದು ಪ್ರಭಾವ ಬೀಳುತ್ತೋ ಆ ಗುಣದ ಮೇಲೆ, ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಕರ್ಮಗಳು ಎಲ್ಲ ಸುರಾಗುತ್ತೆ. ಈ ಕರ್ಮಗಳ ಫಲವಾಗಿ ಜೀವಿಯು ರೂಪುಗೊಳ್ಳುತ್ತಾನೆ. ಯಾವಾಗ ನಮ್ಮ ಕರ್ಮಗಳನ್ನ ನಾವು ಅಂದ್ರೆ ಭದ್ರಾಗ್ತೀವೋ, ನಾವು ಕರ್ಮಗಳನ್ನ ಮಾಡ್ತಾ ಹೋಗ್ತೀವೋ, ನಾವು ಒಂದು ಜೀವವನ್ನ ಪಡ್ಕೊಳ್ತಾ ಹೋಗ್ತೀವಿ. ಅವನು ಒಂದು ವಿಶಿಷ್ಟ ಬಗೆಯ ಸ್ವಭಾವವನ್ನು ಪಡೆದುಕೊಳ್ಳುತ್ತಾನೆ. ಈ ಸ್ವಭಾವ ಒಂದು ಸೂಕ್ಷ್ಮ ಶರೀರದಲ್ಲಿ ಮತ್ತು ಪ್ರಾಣವಾಯು, ಅಹಂ ಮತ್ತು ಇಂದ್ರಿಯಗಳು, ಮನಸ್ಸು 5 ಇವುಗಳಿಂದ ಸ್ಥೂಲ ದೇಹದಲ್ಲಿ ಅಟಕವಾಗಿರ್ತವೆ. ಅಂದ್ರೆ ನಾವೆಲ್ಲ ಮತ್ತೆ ಈ ತರ ಕರ್ಮಗಳನ್ನು ಮಾಡೋದ್ರಿಂದ ಮತ್ತೆ ನಾವು ಜನ್ಮಗಳನ್ನ ಪಡಿತಾ ಹೋಗ್ತಾ ಇರ್ತೀವಿ. ಹಲವಾರು ಇತರ ದೇಹಗಳ ಮೂಲ ಅಥವಾ ಕಾರಣವಾಗಿ ಶರೀರ ವಿಧಾನ ಇಷ್ಟು ಸೃಷ್ಟಿ ಮಾಡುತ್ತವೆ. ಈ ಇತರ ದೇಹಗಳು ಆತ್ಮವು ದೇಹದಿಂದ ದೇಹಕ್ಕೆ ಹೋಗೋದ್ರಿಂದ ಉಂಟಾಗುತ್ತೆ. ಅಂದ್ರೆ ನಾವು ಒಂದೊಂದು ಜೀವಗಳು ಹುಟ್ಟುತ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಏನು ಕಾರಣ ಅಂತ ಹೇಳಿದ್ರೆ, ಒಂದು ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತಲ್ಲ, ಅದೇ ಕಾರಣ. ಒಂದು ಆತ್ಮ ಒಬ್ಬ ಒಂದು ತೀರ್ಕೊಂಡ ನಂತರ, ಸತ್ತ ನಂತರ ಆ ಆತ್ಮ ಏನಂತೆ ಬೇರೆ ದೇಹಕ್ಕೆ ಹೋಗುತ್ತೆ. ಅದು ಸೊ ಏನ್ ಹೇಳ್ತಾರೆ, ಆತ್ಮವು ದೇಹದಿಂದ ದೇಹಕ್ಕೆ ಹೋಗೋದ್ರಿಂದ ಉಂಟಾಗುತ್ತೆ. ಅಂದ್ರೆ ಹೇಗೆ ದೇಹಗಳು ಉಂಟಾಗುತ್ತೆ ಅಂದ್ರೆ, ಆತ್ಮ ದೇಹದಿಂದ ದೇಹಕ್ಕೆ ಹೋಗ್ತಾ ಇರುತ್ತಲ್ಲ, ಅದರಿಂದ ಉಂಟಾಗುತ್ತೆ. ಬೇರೆ ಬೇರೆ ಅಂಶಗಳ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಪ್ರಭಾವಿತನಾಗದೆ ನೀನು ಈ ಬಹಿರಂಗ ಶಕ್ತಿಯ ಕಾರಣವಾಗಿರುತ್ತೆ. ಅಂದ್ರೆ ಯಾವ್ದು ಏನಿದ್ರು ಸಹ ಯಾವುದಕ್ಕೂ ನೀನು ಇದಿಲ್ಲ ಅಂತ, ನಿನ್ನಿಂದನೇ ಎಲ್ಲ ಬಂದದ್ದಾದ್ರೂ ಸಹ ನಿನಗೆ ಇದೆಲ್ಲದ ಯಾವ್ದು ಒಂದು ಅತೀತವಾಗಿ, ಇದರಿಂದ ನೀನು ಹೊರಗಿದ್ಯಾ, ಅದಕ್ಕೆ ಇದ್ಯಾವುದು ನಿನಗೆ ಪ್ರಭಾವ ಮಾಡೋದಿಲ್ಲ ಅಂತ ಹೇಳಿ ಭಗವಂತನನ್ನ ಶಿವಜ್ವರ ಹೇಳ್ತಾ ಇದ್ದಾನೆ. ಐಹಿಕ ಕಶ್ಮಲ ಸೋಂಕಿನಿಂದ ಬಿಡುಗಡೆಯಲ್ಲಿ ನಿನ್ನನ್ನು ಮೀರಿಸೋದಿಲ್ಲ. ಅಂದ್ರೆ ನಿನ್ಗೆ ಯಾವ್ದು ಬಂದ ಐಹಿಕದ ಏನು ಸೋಂಕು ಇಲ್ಲ, ಯಾವ್ದು ಗುಣಗಳು ಎಲ್ಲದಿಂದನೂ ನೀನು ಹೊರತಾಗಿದ್ಯಾ. ಹಾಗೆ ಈ ತರ ಎಲ್ಲ ಆಶೆಗಳನ್ನು ಬಿಟ್ಟು ಅದಕ್ಕೋಸ್ಕರ ನಾನು ಈಗ ಎಲ್ಲಾನು ಬಿಟ್ಬಿಟ್ಟೆ. ಈಗ ಶಿವನನ್ನು ಬಿಟ್ಬಿಡ್ತಾನೆ ಶಿವಜ್ವರ, ಬಿಟ್ಬಿಟ್ಟು ನಿನ್ನನ್ನ ನಾನು ಆಶಯ ಪಡಿತೀನಿ ಅಂತ ಹೇಳುತ್ತೆ. ಮತ್ತೆ ಇನ್ನ ಹೊಗಳ್ತಾ ಹೋಗ್ತಾ ಇದ್ದಾನೆ. ಪ್ರಿಯ ಪ್ರಭುವೆ, ಮನುಷ್ಯ ಪಾತ್ರದಲ್ಲಿ ವಸುದೇವನು ಅಂದ್ರೆ ನೀನು ಮನುಷ್ಯರಲ್ಲಿ ವಸುದೇವನ ಮಗನಾಗಿ ಬಂದೆ, ನೀನು ಕೃಷ್ಣನಾಗಿ ಬಂದೆ. ಸಂಪೂರ್ಣ ಸಾತ್ಯ ಲೀಲೆಗಳನ್ನ ಹಲವಾರು ಲೀಲೆಗಳನ್ನು ಮಾಡಿದೀಯಾ. ನಿನ್ನ ಭಕ್ತರಿಗೆ ನೆರವಾಗಿ ಯಾಕೆ ಲೀಲೆಗಳನ್ನು ಮಾಡಿದ್ಯಾ, ನೀನ್ ಯಾಕೆ ಬರ್ತೀಯಾ ಅಂತ ಹೇಳಿದ್ರೆ, ನಿನ್ನ ಭಕ್ತರ ಇದಕ್ಕೋಸ್ಕರ ಬರ್ತೀಯಾ, ಅವರ ಇದ್ರ ಮೇಲೆ ಅವರನ್ನ ರಕ್ಷಣೆಗೋಸ್ಕರ ಬರ್ತೀಯಾ ಅಲ್ಲ. ಪರಿತ್ರಾಣಾಯ ಸಾಧುನಾ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲೆಲ್ಲಿ ಧರ್ಮಗಳು ಇದಾಗುತ್ತೋ ಆಮೇಲೆ ಆ ಟೈಮ್ ನಲ್ಲಿ ಬರ್ತೀಯಾ. ಮತ್ತೆ ಸಾಧುಗಳನ್ನ ರಕ್ಷಿಸೋಕೋಸ್ಕರ, ಮತ್ತೆ ದುಷ್ಟರನ್ನ ಶಿಕ್ಷಿಸೋಕೋಸ್ಕರ, ನಿನ್ನ ಭಕ್ತರನ್ನ ಕಾಪಾಡೋದಕ್ಕೋಸ್ಕರ, ನಿನ್ನ ಭಕ್ತರ ಮಾತುಗಳನ್ನ ಎಲ್ಲ ಮಾತುಗಳನ್ನ ನೀನು ಉಳಿಸೋಕೋಸ್ಕರ, ಎಲ್ಲಾ ಕಾರಣಗಳಿಂದ ನೀನು ಮತ್ತೆ ಇಳಿದು ಬರ್ತೀಯ, ಈ ಭೂಮಿಗೆ ಇಳಿದು ಬರ್ತೀಯ. ಅಂದ್ರೆ ಅವತಾರವಾಗಿ ಬರ್ತೀಯ. ಕ್ರಮವಲ್ಲದ ತತ್ವಗಳಿಂದ ಪ್ರಕ್ಷುಬ್ಧತೆ ಉಂಟಾದಾಗ ದೇವತೆಗಳನ್ನು ಆಧ್ಯಾತ್ಮಿಕವಲ್ಲಿನ ವ್ಯಕ್ತಿಗಳನ್ನು ಪಾಲಿಸಿ ಭೌತಿಕ ಅಂದ್ರೆ ನೀನು ಯಾವಾಗ್ಲೂ ಅಂದ್ರೆ ದೇವತೆಗಳಿಂದ ಎಲ್ಲ ಸುಮಾರು ದೇವತೆಗಳನ್ನ ಅವನಿಗೆ ಕೆಲವೊಂದು ಕೆಲಸಗಳನ್ನ ಕೊಟ್ಟಿದ್ದಾನೆ. ಅವರೆಲ್ಲರಿಗೂ ನೀನು ಅಂದ್ರೆ ಅವರಿಗೆ ಒಂದು ಕಾರ್ಯವನ್ನ ಮಾಡೋ ತರ ನೀನು ಸಹಾಯ ಮಾಡ್ತಾ ಇದೀಯಾ. ಆಧ್ಯಾತ್ಮಿಕ ವಲಯದ ವ್ಯಕ್ತಿಗಳನ್ನು ಪಾಲಿಸಿ ಭೌತಿಕ ನಿಯಮ ಮತ್ತು ವ್ಯವಸ್ಥೆಗಳ ಮಟ್ಟವನ್ನು ಕಾಪಾಡುವುದು ನಿನ್ನ ಮುಖ್ಯ ಕರ್ತವ್ಯವಾಗುತ್ತದೆ. ಇಂತಹ ನಿಯಮ ಮತ್ತು ವ್ಯವಸ್ಥೆಗಳ ಪಾಲನೆಯೊಂದಿಗೆ ದುಷ್ಟರಿಗೆ ಅಂದ್ರೆ ನೀನು ಎಲ್ಲ ಈ ದೇವತೆಗಳಿಗೆ ಕೆಲವೊಂದು ಕೆಲಸಗಳನ್ನ ಕೊಟ್ಬಿಟ್ಟು ಅವ್ರು ಮಾಡೋದನ್ನೇ ಮಾಡ್ತೀಯ, ಮತ್ತೆ ದುಷ್ಟರನ್ನ ನೀನು ರಕ್ಷಣೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ದುಷ್ಟರನ್ನ ನೀನು ಶಿಕ್ಷಿಸ್ತೀಯ, ಮತ್ತೆ ಶಿಷ್ಟರನ್ನ ನೀನು ರಕ್ಷಿಸ್ತೀಯಾ. ರಾತ್ರಿಗೆ ನೀನು ಕೊಡುವ ಹಿಂಸೆಯು ಯೋಗ್ಯವಾಗಿದೆ. ಇದೇ ನಿನ್ನ ಮೊದಲನೇ ಅವತಾರವಲ್ಲ. ಮತ್ತೆ ಹೇಳ್ತಾರೆ, ನೀನು ಇಷ್ಟೇ ಅವತಾರ ಅಲ್ಲ, ನೀನು ಎಷ್ಟು ತರ ಅವತಾರಗಳನ್ನ ತಗೊಂಡಿದೀಯ ಅಲ್ವಾ. ಹಿಂದೆಯೇ ಎಷ್ಟೋ ಬಾರಿ ನೀನು ಅವತರಿಸಿದ್ದೀಯಾ ಎನ್ನುವುದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ನಿಂದು ಇದೊಂದೇ ಅವತಾರ ಅಲ್ಲ, ಎಷ್ಟು ಅವತಾರಗಳನ್ನ ತಾಳಿದೀಯಾ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಪ್ರಿಯ ಪ್ರಭುವೆ, ನಿನ್ನ ನಾರಾಯಣ ಜ್ವರದಿಂದ ನನಗೆ ತಕ್ಕ ಶಾಸ್ತಿ ಆಗಿದೆ. ಅದು ಹೇಳ್ತಾ ಇದೆ, ನಿನ್ ನಾರಾಯಣ ಜ್ವರದಿಂದ ನನಗೆ ತಕ್ಕ ಶಾಸ್ತಿ ಆಯ್ತು. ನನಗೆ
ಅಂದ್ರೆ ಪಾಠ ಬಂತು, ಪಾಠ ಗೊತ್ತಾಯ್ತು ನನ್ಗೆ ಎಂದು ವಿನಂತಿ ಮಾಡುತ್ತೇನೆ. ಅದು ಬಹಳ ಶೀತ, ಅದು ಹೇಳ್ತಾ ಇದ್ದಾರೆ, ಅದು ಬಹಳ ಶೀತವಾಗಿದೆ ನಿನ್ನ ನಾರಾಯಣವರ, ತುಂಬಾ ಶೀತವಾಗಿದೆ. ಹಾಗೆ ಇದು ನಮ್ಮೆಲ್ಲರಿಗೂ ಬಹು ಅಪಾಯಕಾರಿ ಆದದ್ದು. ಅದನ್ನು ನಾವು ತಡೆದುಕೊಳ್ಳಲಾರೆವು ಪ್ರಿಯ ಪ್ರಭುವೆ. ಭೌತಿಕ ಬೈಕ್ಗಳ ಮಂತ್ರಶಕ್ತಿಯಿಂದ ಮತ್ತು ನಿನ್ನ ಚರಣ ಕಮಲಿ, ಅಂದ್ರೆ ತುಂಬಾ ಹೀಟ್ ಇರೋರಿಗೆ ಆ ಶೀತ ತಡ್ಕೊಳ್ಳೋದು ತುಂಬಾ ಕಷ್ಟ. ಆ ತರ ಇದು ಹೇಳ್ತಾ ಇದೆ, ನನಗೆ ತಡ್ಕೊಳ್ಳೋದು ತುಂಬಾ ಕಷ್ಟ, ಎಲ್ಲರಿಗೂ ಕಷ್ಟ, ನನಗೆ ಇನ್ನ ಅತಿ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನಿನ್ನ ಚರಣ ಕಮಲಗಳೇ ಕಟ್ಟ ಕಡೆಯ ಆಶಯ ಅಂತ ನನಗೆ ಗೊತ್ತಾಯ್ತು, ಅದಕ್ಕೋಸ್ಕರ ನಾನು ನಿನ್ನ ಬಂದು ನಿನಗೆ ಶರಣಾಗಿದ್ದೀನಿ ಅಂತ ಹೇಳ್ತಾ ಇದ್ದು. ನಿನಗೆ ಸೇವೆಯನ್ನು ಸಲ್ಲಿಸುವುದು ಎಂದೆಂದೂ ಕಷ್ಟದಲ್ಲಿಯೇ ಇರುತ್ತಾನೆ. ನಿನಗೆ ಸೇವೆಯನ್ನು ಸಲ್ಲಿಸಿದವನು ಅಂದ್ರೆ ಯಾರು ನಿನ್ನ ಸೇವೆ ಮಾಡ್ತಾರೋ ಅವರು ಖಂಡಿತ ಅವರು ನಿನ್ನಿಂದ ಒಂದು ರಕ್ಷಣೆಗೆ ಇರ್ತಾರೆ. ಯಾರು ನಿನ್ನ ಒಂದು ಸೇವೆ ಮಾಡೋದಿಲ್ಲ ಅವರು ಯಾವತ್ತೂ ಕಷ್ಟದಲ್ಲಿಯೇ ಉಳಿತಾರೆ ಅಂತ ಹೇಳ್ತಾ ಇದ್ದಾರೆ. ಶಿವಜ್ವರದ ಮಾತುಗಳನ್ನು ಕೃಷ್ಣನು ಹೀಗೆ ಉತ್ತರಿಸ್ತಾ ಇದ್ದಾನೆ. ಈಗ ಶಿವಜ್ವರದ ಮಾತು ಕೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾನೆ, ತ್ರಿಮುಖನೇ, ಯಾಕೆಂದ್ರೆ ಈ ಶಿವಜ್ವರಕ್ಕೆ 3 ಕಾಲು 3 ತಲೆ ಇದೆಯಲ್ಲ, ಸೊ ಹೇಳ್ತಾರೆ, ತ್ರಿಮುಖನೇ, ನಿನ್ನ ಮಾತಿನಿಂದ ನಾನು ಸುಪ್ರೀತನಾಗಿದ್ದೇನೆ. ನಾರಾಯಣ ಜ್ವರದಿಂದ ನಿನ್ಗೆ ಇನ್ನೇನು ಕಷ್ಟ ಆಗೋದಿಲ್ಲ. ಅವನು ಹೇಳ್ತಾನೆ, ಇನ್ ನಾರಾಯಣ ಜ್ವರದಿಂದ ನಿನ್ಗೆ ಏನು ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಏನ್ ಹೇಳ್ತಾ ಇದ್ರೆ, ಈ ನಾರಾಯಣ ಜ್ವರದಿಂದ ಯಾರು ಇದ್ ಮಾಡೋದ್ ಬೇಡ, ಈ ನಾರಾಯಣ ಜ್ವರದ ಒಂದು ಭಯದಿಂದ ಮುಕ್ತನಾಗಿರುವುದು ಮಾತ್ರವಲ್ಲ, ಮುಂದೆಯೂ ಶಿವಜ್ವರ ಮತ್ತು ನಾರಾಯಣ ಜ್ವರದ ನಡುವಣ ಯುದ್ಧವನ್ನು ಸ್ಮರಿಸಿಕೊಂಡ್ರೆ, ಹೇಳ್ತಾ ಇದ್ದಾರೆ, ಈ ಶಿವಜ್ವರದ ಒಂದು ನಡುವಣ ಯುದ್ಧವನ್ನ ಜ್ಞಾಪಿಸ್ಕೊಂಡ್ರೆ ಸಾಕಂತೆ ಅವರು ಎಲ್ಲಾ ಭಯಗಳಿಂದ ಮುಕ್ತರಾಗ್ತಾರೆ ಅಂತೇಳಿ ಭಗವಂತ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮಪುರುಷ ಮಾತುಗಳನ್ನು ಕೇಳಿ ಶಿವಜ್ವರನು ಅವನ ಚರಣ ಕಮಲಗಳಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದಾನೆ. ಭಗವಂತ ಯಾವಾಗ ಹೇಳ್ತಾನಲ್ಲ, ನನ್ನ ರಕ್ಷಣೆ ಕೊಡ್ತಾ ಇದ್ದೀನಿ ನಿನ್ಗೆ, ಶೀತ ಜ್ವರ ನಾರಾಯಣ ಜ್ವರದಿಂದ ಏನು ನಿನ್ಗೆ ಶೀತದ ಒಂದು ಬಾಧೆ ಇರೋದಿಲ್ಲ ಅಂತ ಹೇಳಿ ಇವಾಗ ಅವನಿಗೆ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇದ್ದಾನೆ. ಅರ್ಪಿಸಿ ಹೊರಟು ಹೋದನು. ಈ ಮಧ್ಯೆ ಬಾಣಾಸುರನು ಹೇಗೋ ತನ್ನ ಸೋಲುಗಳಿಂದ ಚೇತರಿಸಿಕೊಂಡು ಹೊಸ ಚೈತನ್ಯದಿಂದ ಯುದ್ಧ ಮಾಡಲು. ಈಗ ಬಾಣಾಸುರ ಅಲ್ಲಿ ಸುತ್ತಾಗ್ಬಿಟ್ಟಿರ್ತಾನೆ, ಈಗ ಹೆಂಗೋ ಚೇತರಿಸ್ಕೊಳ್ತಾನೆ. ಅವನೇನ್ ಮಾಡ್ತಾನೆ, ತನ್ನ 1000 ಕೈಗಳನ್ನ ಕೈಗಳಲ್ಲಿ ಬೇರೆ ಬೇರೆ ಆಯುಧಗಳನ್ನ ಹಿಡ್ಕೊಂಡ್ಬಿಟ್ಟು ರಥದಲ್ಲಿ ಕುಳಿತಿದ್ದ ಕೃಷ್ಣನ್ ಮುಂದೆ ಬರ್ತಾನೆ. ಬಾಣಾಸುರನು ತುಂಬಾ ತಳಮಳದಲ್ಲಿ ಇದ್ದನು. ಭಾರಿ ಮಳೆಯಂತೆ ವಿವಿಧ ಆಯುಧಗಳನ್ನು ಎಷ್ಟು ಅವನ ಒಂದು ಹಾಕಿ ಶುರು ಮಾಡ್ತಾನಲ್ಲ, ವಿವಿಧ ಆಯುಧಗಳನ್ನ ಹಾಕಕ್ಕೆ ಶುರು ಮಾಡ್ತಾನೆ. ಅದು ಕೃಷ್ಣನ್ ಮೇಲೆ ಹೋದ್ರೆ ಹೇಗಿರುತ್ತೆ, ಜರಡಿಲಿ ನೀರ್ ಹಾಕೋದು ಹೆಂಗೆ ಇಳಿದು ಹೊರಟೋಗುತ್ತೋ ಅದೇ ತರ ಯಾವ ಒಂದು ಅಸ್ತ್ರಗಳು ಸಹ ಯಾವುದು ಇದು ಕೃಷ್ಣನಿಗೆ ಯಾವ ಒಂದು ಬಾಧೆಯನ್ನು ಮಾಡೋದಿಲ್ಲ. ತೋಟಗಾರನು ನೀರು ಹೊರಕ್ಕೆ ಬರುವಂತೆ ತನ್ನ ಕಡೆ ಬರ್ತೀನಿ ಕಂಡು ಕೃಷ್ಣನ್ ತನ್ನ ಹರಿತವಾದ ಅಂಚಿದ್ದ ಸುದರ್ಶನ ಚಕ್ರವನ್ನ ತೆಗೆದುಕೊಂಡು, ಅಂದ್ರೆ ಅವ್ನು ಬಿಡ್ತಾ ಇರೋದು ಒಂದು ಆಯುಧಗಳು ನೀರಿನಲ್ಲಿ ಜರಡಿಯಲ್ಲಿ ನೀರ್ ಹಾಕಿದ್ರೆ ಹೆಂಗೆ ಇಳಿಸೋಗುತ್ತಲ್ಲ ಆ ತರ ಬರ್ತಿತ್ತಂತೆ ಬಾಣಗಳು, ಒಂದು ಬಿಡ್ತಾ ಇರೋ ಒಂದು ಆಯುಧಗಳು. ಆಮೇಲೆ ತೋಟಗಾರ ಕೃಷ್ಣ ತನ್ನ ಹರಿತವಾದ ಅಂಚಿದ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ತೋಟಗಾರನು ಹರಿತವಾದ ಚಾಕುಗಳಿಂದ ಮರಗಳನ್ನು ಚಿಗುರುಗಳನ್ನು ಕತ್ತರಿಸಿ ಹಾಕುವಂತೆ ಅಸುರನ 1,000 ಕೈಗಳನ್ನು ಒಂದಾದಂತೆ ಈಗ ಕೃಷ್ಣ ಏನ್ ಮಾಡ್ತಾನೆ, ಒಂದು ಇದರಿಂದ ಸುದರ್ಶನ ಚಕ್ರದಿಂದ ಅವನ ಎಲ್ಲ ಒಂದೊಂದೇ ಕೈನ ಕತ್ತರಿಸ್ತಾ ಬರ್ತಾನಂತೆ, ಪ್ರಾರಂಭಿಸ್ತಾನೆ. ಯಾಕೆ 1,000 ಕೈಗಳನ್ನ ನಾನು ಏನ್ ಮಾಡ್ಲಿ, 1000 ಕೈಗಳು ತಕೊಂಡು ನನಗೆ ಇದ್ರ ಜೊತೆಲಿ ಯುದ್ಧ ಮಾಡೋರು ಯಾರು ಇಲ್ಲ ಅಂತ ಹೇಳಿರ್ತಾನಲ್ಲ ಶಿವನ ಹತ್ರ. ಶಿವ ಹೇಳಿರ್ತಾನೆ, ಮುಂದೊಬ್ಬ ಬರ್ತಾನೆ ನಿನ್ ಕೈಗಳನ್ನ ಕತ್ತರಿಸಿ ನಿನ್ನನ್ನ ಬುದ್ಧಿ ಕಲಿಸ್ತಾನೆ ಅಂತ ಹೇಳಿರ್ತಾನಲ್ಲ. ಈಗ ಅದೇ ಕೃಷ್ಣ ಬಂದಿದ್ದಾನೆ. ತಾನು ಎದುರಿಗೆ ಇದ್ದರೂ ತನ್ನ ಭಕ್ತ ಬಾಣಾಸುರನ್ನು ಮೂಡಿಸಲು ಸಾಧ್ಯವಾಗ್ತಿಲ್ಲ. ಈಗ ಶಿವ ನೋಡ್ತಾ ಇದ್ದಾನೆ, ನನ್ನ ಎದುರಿಗೆ ನಾನು ಬರ್ತಾ ಇದ್ದಾನೆ, ಅವನನ್ನ ರಕ್ಷಣೆ ಕೊಡ್ತೀನಿ ಅಂತ ನಾನು ಅವನಿಗೆ ಒಂದು ಭಾಷೆ ಕೊಟ್ಟಿದ್ದೀನಿ, ಆದ್ರೆ ನನ್ಗೆ ಇಲ್ಲಿ ಅವನನ್ನ ರಕ್ಷಣೆ ಕೊಡಕ್ ಆಗ್ತಾ ಇಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಶಿವನ ಅರ್ಥ ಮಾಡಿಕೊಂಡು ಅವನಿಗೆ ಬುದ್ಧಿ ಬಂದೋಯ್ತು. ಅಂದ್ರೆ ಭಗವಂತನ ಎದುರಿಗೆ ನಂದು ಏನು ನಡೆಯಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಅವನೇ ಕೃಷ್ಣ ಪ್ರಭುವಿನ ಮುಂದೆ ಬಂದು ಈ ಕೆಳಗಿನ ಪ್ರಾರ್ಥನೆಯಿಂದ ಕೃಷ್ಣನನ್ನು ಸುಪ್ರೀತಗಳನ್ನು ಪ್ರಾರಂಭಿಸಿದನು. ಈಗ ಏನ್ ಮಾಡ್ತಾನೆ, ಶಿವ ಪರಮಾತ್ಮನನ್ನ ಶ್ರೀಕೃಷ್ಣನನ್ನ ಈಗ ಮಾತಾಡ್ಸಕ್ ಶುರು ಮಾಡ್ತಾನೆ. ಅವನನ್ನ ಈಗ ಹೊಗಳಕ್ ಶುರು ಮಾಡ್ತಾನೆ. ಸುಪ್ರೀತಗೊಳಿಸಲು ಪ್ರಾರಂಭಿಸ ಕೃಷ್ಣನನ್ನ ಅವನನ್ನ ಸಂತೋಷ ಪಡ್ಸಕ್ಕೆ. ಅಂದ್ರೆ ಈಗ ಇನ್ನ ಶಿವ ಅವನ ಬಗ್ಗೆ ಮಾತಾಡಕ್ ಶುರು ಮಾಡ್ತಾನೆ. ಹರೇ ಕೃಷ್ಣ ಮಾತಾಜಿ, ಓದಿಸಿ ಮಾತಾಜಿ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶಿವನು ಹೀಗೆ ಹೇಳಿದ್ದನು ಅಲ್ಲಿಂದಲ್ಲ? ಹೌದು. ಶಿವನು ಹೀಗೆ ಹೇಳಿದ್ದನು, ಪ್ರಿಯ ಪ್ರಭುವೆ, ವೇದಗಳ ಸ್ತೋತ್ರಗಳು ನಿನ್ನನ್ನೇ ಪೂಜಿಸುತ್ತಿವೆ. ನಿನ್ನ ವಿಷಯವನ್ನು ತಿಳಿಯದವನು ನಿನ್ನ ಶಾಶ್ವತ ನಿಲಯದಲ್ಲಿ ನೀನು ಬ್ರಹ್ಮಜ್ಯೋತಿಯ ಹಿಂದಿದ್ದೆ ಎನ್ನುವುದನ್ನು ತಿಳಿಯದೆ ನಿರಾಕಾರ ಬ್ರಹ್ಮಜ್ಯೋತಿಯು ಅತ್ಯುನ್ನತ ಪರಮ ಸತ್ಯ ಎಂದು ಭಾವಿಸುತ್ತಾನೆ.
ಆದುದರಿಂದ ಪ್ರಭು ನಿನ್ನನ್ನು ಪರಬ್ರಹ್ಮನೆಂದು ಕರೆಯುತ್ತಾರೆ. ನಿನ್ನನ್ನು ಗುರುತಿಸಲು ಪರಬ್ರಹ್ಮನ್ ಎನ್ನುವ ಮಾತನ್ನು ಭಗವದ್ಗೀತೆಯಲ್ಲಿ ಬಳಸಿದೆ. ಆಕಾಶದಂತೆ ನೀನು ಸರ್ವವ್ಯಾಪಿ. ಯಾವುದೇ ಭೌತಿಕ ವಸ್ತುವಿನ ಪ್ರಭಾವಕ್ಕೆ ನೀನು ಸಿಲುಕದಿದ್ದರೂ ನಮ್ಮ ಹೃದಯಗಳಿಂದ ಭೌತಿಕ ಕಶ್ಮಲವನ್ನು ತೊಡೆದು ಹಾಕಿದ ಪ್ರಾಜ್ಞರು ಮಾತ್ರ ನಿನ್ನ ದಿವ್ಯ ರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಲ್ಲರು. ಭಕ್ತರಿಗೆ ಮಾತ್ರ ನಿನ್ನ ಸಾಕ್ಷಾತ್ಕಾರವು ಸಾಧ್ಯ, ಬೇರಾರಿಗೂ ಸಾಧ್ಯವಿಲ್ಲ. ನಿನ್ನ ಪರಮ ಅಸ್ತಿತ್ವವನ್ನು ನಿರಾಕಾರವಾದಿಗಳು ಹೀಗೆ ಕಲ್ಪಿಸಿಕೊಳ್ಳುತ್ತಾರೆ. ಆಕಾಶವು ನಿನ್ನ ನಾಭಿಯಂತಿದೆ, ಅಗ್ನಿಯು ನಿನ್ನ ಬಾಯಿ, ನೀರು ನಿನ್ನ ವೀರ್ಯ, ಸ್ವರ್ಗಲೋಕಗಳು ನಿನ್ನ ಶಿರ, ದಿಕ್ಕುಗಳು ನಿನ್ನ ಕಿವಿಗಳು, ಊರ್ಧ್ವ ಲೋಕವು ನಿನ್ನ ಚರಣ ಕಮಲಗಳು, ಚಂದ್ರನು ನಿನ್ನ ಮನಸ್ಸು, ಸೂರ್ಯನು ನಿನ್ನ ಕಣ್ಣು, ನಾನು ನಿನ್ನ ಅಹಂ ಆಗಿದ್ದೇನೆ, ಸಮುದ್ರವು ನಿನ್ನ ಉದರ, ಸ್ವರ್ಗದ ಅರಸ ಇಂದ್ರನು ನಿನ್ನ ಬಾಹು, ಮರಗಿಡಗಳು ನಿನ್ನ ದೇಹದ ಮೇಲಿನ ರೋಮಗಳು, ಮೋಡವು ನಿನ್ನ ತಲೆ ಕೂದಲು, ಬ್ರಹ್ಮದೇವನು ನಿನ್ನ ಬುದ್ಧಿಶಕ್ತಿ, ಪ್ರಜಾಪತಿಗಳೆಂದು ಕರೆಯುವ ಪೂರ್ವಿಕರು ನಿನ್ನ ಸಾಂಕೇತಿಕ ನಿರೂಪಣೆ, ಧರ್ಮವು ನಿನ್ನ ಹೃದಯ. ನಿನ್ನ ಪರಮ ಶರೀರದ ನಿರಾಕಾರ ಲಕ್ಷಣಗಳನ್ನು ಜನರು ಹೀಗೆ ಕಲ್ಪಿಸಿಕೊಳ್ಳುತ್ತಾರೆ. ಆದರೆ ಕಡೆಯದಾಗಿ ನೀನೇ ಪರಮ ಪುರುಷನು. ನಿನ್ನ ಪರಮ ಶರೀರದ ನಿರಾಕಾರ ಲಕ್ಷಣವು ನಿನ್ನ ಶಕ್ತಿಯ ಅಲ್ಪ ವಿಸ್ತೃತ ರೂಪ ಮಾತ್ರ. ನಿನ್ನನ್ನು ಮೂಲ ಅಗ್ನಿಗೆ ಹೋಲಿಸುತ್ತಾರೆ. ವಿಸ್ತೃತ ರೂಪಗಳು ನಿನ್ನ ಬೆಳಕು ಮತ್ತು ಶಾಖ. ಶಿವನು ಹೀಗೆ ಹರೇ ಮುಂದುವರಿಸಿದನು. ಕೃಷ್ಣ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶಿವಗಂಗಾ ಮಾತಾಜಿ ಓದಿ. ಹರೇ ಕೃಷ್ಣ. ಶಿವನು ಹೀಗೆ ಮುಂದುವರಿಸಿದನು, ಪ್ರಿಯ ಪ್ರಭು, ನೀನು ವಿಶ್ವದಲ್ಲಿ ಪ್ರಕಟನಾಗಿದ್ದರೂ ವಿಶ್ವದ ಬೇರೆ ಬೇರೆ ಭಾಗಗಳು ನಿನ್ನ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇವೆ. ನಿನ್ನ ಊಹಾತೀತ ಶಕ್ತಿಯಿಂದ ನೀನು ಅಂತರ್ಯಾಮಿಯೂ ಆಗಬಲ್ಲೆ, ವಿಶ್ವಾತ್ಮನೂ ಆಗಬಲ್ಲೆ. ನೀನು ನಿನ್ನ ನಿವಾಸವಾದ ಗೋಲೋಕ ವೃಂದಾವನದಲ್ಲಿಯೇ ಸದಾ ಇರುವೆಯಾದರೂ ನೀನು ಎಲ್ಲೆಲ್ಲಿಯೂ ಇದ್ದೀಯೆ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಿನ್ನ ಭಕ್ತರನ್ನು ಕಾಪಾಡಲು ನೀನು ಆವಿರ್ಭವಿಸುತ್ತೀಯೆ. ಇದು ಇಡೀ ವಿಶ್ವದ ಭಾಗ್ಯವನ್ನು ತೋರಿಸುತ್ತದೆ. ವಿಶ್ವದ ಹಲವಾರು ಆಗುಹೋಗುಗಳನ್ನು ನಿನ್ನ ಕೃಪೆಯಿಂದಲೇ ದೇವತೆಗಳೆಲ್ಲ ನಿರ್ವಹಿಸುತ್ತಾರೆ. 7 ಊರ್ಧ್ವ ಲೋಕಗಳನ್ನು ಪಾಲಿಸುತ್ತಿರುವುದು ನಿನ್ನ ಕೃಪೆಯೇ. ಸೃಷ್ಟಿಯ ಅಂತ್ಯದಲ್ಲಿ ದೇವತೆಗಳಾಗಲಿ ಮನುಷ್ಯರಾಗಲಿ ಕೆಳವರ್ಗದ ಪ್ರಾಣಿಗಳಾಗಲಿ ನಿನ್ನ ಶಕ್ತಿಗಳ ಅಭಿವ್ಯಕ್ತಿಗಳು ನಿನ್ನಲ್ಲಿ ಪ್ರವೇಶಿಸಬೇಕು. ಬ್ರಹ್ಮಾಂಡದ ತಕ್ಷಣದ ಅಥವಾ ದೂರವಾದ ಕಾರಣಗಳೆಲ್ಲ ಅಸ್ತಿತ್ವದ ವಿಶಿಷ್ಟ ಲಕ್ಷಣಗಳಲ್ಲದೆ ನಿನ್ನಲ್ಲಿ ಅಸ್ತಿತ್ವದಲ್ಲಿ ಇರುತ್ತವೆ. ಕಡೆಗೆ ನಿನ್ನ ಸಮಾನವಾಗಿ ಅಥವಾ ನಿನಗೆ ಅಧೀನವಾಗಿ ಇರುವ ಬೇರಾವುದೇ ವಸ್ತುವಿಗೂ ನಿನಗೂ ಭೇದದ ಸಾಧ್ಯತೆಯೇ ಇಲ್ಲ. ಏಕಕಾಲದಲ್ಲಿ ನೀನು ಬ್ರಹ್ಮಾಂಡ ಮತ್ತು ಅದರ ಘಟಕಾಂಶಗಳ ಕಾರಣ. ನೀನು ಪರಮ ಅಖಂಡತೆಯು, ನೀನು ಅದ್ವಿತೀಯ. ಇಂದ್ರಿಯ ಗ್ರಾಹ್ಯವಾದ ಅಭಿವ್ಯಕ್ತಿಯಲ್ಲಿ 3 ಹಂತಗಳಿವೆ. ಪ್ರಜ್ಞೆಯ ಹಂತ, ಕನಸಿನಲ್ಲಿ ಅರಪ್ರಜ್ಞೆಯ ಹಂತ ಮತ್ತು ಪ್ರಜ್ಞಾರಾಹಿತ್ಯದ ಹಂತ. ಆದರೆ ನೀನು ಅಸ್ತಿತ್ವದ ಈ 3 ಹಂತಗಳನ್ನು ಮೀರಿದವನು. ಆದುದರಿಂದ ನೀನು 4ನೆಯ ಆಯಾಮವೊಂದರಲ್ಲಿ ಇರುತ್ತೀಯೆ. ನೀನು ಕಾಣಿಸಿಕೊಳ್ಳುವುದು ಮತ್ತು ಮರೆಯಾಗುವುದು ನಿನ್ನಲ್ಲದೆ ಬೇರೆ ಏನನ್ನೂ ಅವಲಂಬಿಸಿಲ್ಲ. ಪ್ರತಿಯೊಂದರ ಪರಿಣಾಮ ಕಾರಣನು ನೀನೆ, ಆದರೆ ನಿನಗೆ ಕಾರಣವೆಂಬುದಿಲ್ಲ. ನಿನ್ನ ಆವಿರ್ಭಾವಕ್ಕೆ ಮತ್ತು ಮರೆಯಾಗುವುದಕ್ಕೆ ನೀನೇ ಕಾರಣನು. ನಿನ್ನ ಸ್ಥಾನವು ಅಲೌಕಿಕವಾದರೂ ನಿನ್ನ 6 ಶ್ರೀಮಂತಿಕೆಗಳನ್ನು ತೋರಿ ನಿನ್ನ ದಿವ್ಯ ಗುಣಗಳನ್ನು ಪ್ರಕಟಪಡಿಸಲು ಮೀನು, ಆಮೆ, ಕಾಡು ಹಂದಿ, ನರಸಿಂಹ, ಕೇಶವ ಮೊದಲಾಗಿ ಬೇರೆ ಬೇರೆ ಅವತಾರಗಳಲ್ಲಿದ್ದೀಯೆ. ನಿನ್ನ ಬೇರೆ ಬೇರೆ ಅಭಿವ್ಯಕ್ತಿಗಳಿಂದ ಬೇರೆ ಬೇರೆ ಜೀವಿಗಳಾಗಿ ಆವಿರ್ಭಾವ ಹೊಂದಿದ್ದೀಯೆ. ನಿನ್ನ ಅಂತರ್ಶಕ್ತಿಯಿಂದ ನೀನು ವಿಷ್ಣುವಿನ ಬೇರೆ ಬೇರೆ ಅವತಾರಗಳಾಗಿ ಕಾಣಿಸಿಕೊಳ್ಳುತ್ತೀಯೆ ಮತ್ತು ನಿನ್ನ ಬಹಿರಂಗ ಶಕ್ತಿಯಿಂದ ನೀನು ಇಂದ್ರಿಯ ಗ್ರಾಹ್ಯವಾದ ಪ್ರಪಂಚವಾಗಿ ಕಾಣಿಸಿಕೊಳ್ಳುತ್ತೀಯೆ. ಸಾಮಾನ್ಯ
ಸಾಕು. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ ಸಾಕು ಓದ್ ಮಾತಾಜಿ. ಮಾತಾಜಿ ಸಾಕು ಸಾಕು. ಮಾತಾಜಿ. ಓಕೆ ಓಕೆ. ಹರೇ ಕೃಷ್ಣ. ಇಲ್ಲಿ ಈಗ ನಂತರ ಈಗ ಶಿವಂಗ್ ಗೊತ್ತಾಯ್ತು. ಈಗ ಅಂದ್ರೆ ಕೃಷ್ಣನೇ ಎಲ್ಲದಕ್ಕೂ ಅಂದ್ರೆ ಕೃಷ್ಣನ ನಾನು ಸೋಲ್ಸಕ್ಕಾಗಲ್ಲ, ಕೃಷ್ಣನೇ ಎಲ್ಲ ಮೇನ್ ಅಂತ ಗೊತ್ತಾಯ್ತು ಅವನೀಗ. ಈಗ ಏನ್ ಮಾಡ್ತಾನೆ, ಕೃಷ್ಣನ್ಗೆ ಅವನಿಗೆ ಸುಪ್ರೀತ, ಅವನನ್ನ ಸಂತೋಷ ಪಡ್ಸಕ್ಕೆ ಈಗ ಅವನನ್ನ ಈಗ ಶಿವಜ್ವರ ಹೇಗೆ ಹೊಗಳುತ್ತಲ್ಲ, ಗ್ಲೋರಿಫೈ ಮಾಡ್ತಾ ಹೋಯ್ತಲ್ಲ, ಅದೇ ತರ ಈಗ ಶಿವ ಶುರು ಮಾಡ್ತಾ ಇದ್ದಾನೆ. ಶಿವ ಹೀಗೆ ಹೇಳ್ತಾರೆ, ಶಿವನ್ ಹೀಗೆ ಹೇಳಿದನು, ಪ್ರಿಯ ಪ್ರಭುವೆ, ವೇದಗಳ ಸ್ತೋತ್ರಗಳು ನಿನ್ನನ್ನೇ ಪೂಜಿಸುತ್ತವೆ. ನಿನ್ನ ವಿಷಯವನ್ನು ತಿಳಿದವನು, ನಿನ್ನ ಶಾಶ್ವತ ನಿಲಯದಲ್ಲಿ ನೀನು ಬ್ರಹ್ಮಜ್ಯೋತಿಯ ಹಿಂದಿದ್ದೀಯ ಎನ್ನುವುದನ್ನು ತಿಳಿಯದೆ, ನಿರಾಕಾರ ಬ್ರಹ್ಮಜ್ಯೋತಿಯು ಅತ್ಯುನ್ನತ. ಅಂದ್ರೆ ಎಲ್ಲಾ ವೇದಗಳು ಎಲ್ಲವೂ ನಿನ್ನನ್ನೇ ಹೊಗಳ್ತಾ ಇದ್ದೇವೆ. ಆಮೇಲೆ ವೇದಗಳ ಬಂದಿದ್ದು ಭಗವಂತನಿಂದ, ವೇದಗಳನ್ನು ತಿಳಿದವನವನು, ವೇದಗಳನ್ನು ಕೊಟ್ಟವನವನು, ಎಲ್ಲ ಅವನೇ, ಭಗವಂತನೇ. ಆದ್ರಿಂದ ನೀನು ಬ್ರಹ್ಮಜ್ಯೋತಿಯ ಹಿಂದಿದ್ದೀಯ ಎನ್ನುವುದನ್ನು ತಿಳಿಯದೆ, ನಿರಾಕಾರವಾದಿಗಳು ಏನ್ ಮಾಡ್ತಾರೆ ಅಂದ್ರೆ, ಬ್ರಹ್ಮಜ್ಯೋತಿಗೆ ಕಾರಣ ಭಗವಂತ ಅಂತ ಗೊತ್ತಾಗಲ್ಲ ಅವರಿಗೆ, ಅದೇ ಅತ್ಯುನ್ನತ ಅಂತ ಆಡ್ಕೊಳ್ತಾರೆ. ಆದ್ರೆ ಬ್ರಹ್ಮಜ್ಯೋತಿ ಬಂದಿರೋದು ನಿನ್ನ ಒಂದು ದೇಹದ ಪ್ರಭೆಯಿಂದನೇ ಬಂದಿರೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿನ್ನನ್ನ ಪರಬ್ರಹ್ಮ ಅಂತ ಹೇಳಿ ಎಲ್ಲಾ ತರದಲ್ಲೂ ನಿನ್ನನ್ನ ಭಗವದ್ಗೀತೆ ಸಹನು ಹೇಳಿದೆ. ನೀನು ಆಕಾಶದಂತೆ ನೀನು ಸರ್ವ ವ್ಯಾಪಿಯಾಗಿದೆಯಾ, ಯಾವುದೇ ಭೌತಿಕ ವಸ್ತುವಿನ ಪ್ರಭಾವಕ್ಕೆ ನೀನು ಸಿಲುಕೋದಿಲ್ಲ, ಎಲ್ಲಾ ಕಡೆಯಲ್ಲೂ ಇದೆಯಾ. ಆದ್ರೆ ನೀನು ಯಾವ್ದಕ್ಕೂ ಹೊರತಾಗಿದ್ಯಾ, ನಿನ್ಗೆ ಅದ್ರದ್ದು ಒಂದು ಇದು ಬರೋದಿಲ್ಲ, ಅದಕ್ಕೆ ನೀನು ಒಂದು ಅದ್ರ ಜೊತೆಲಿ ಸಹಕಾರ ಅಥವಾ ಟಚ್ ಬರೋದಿಲ್ಲ, ನೀನ್ ಅದರಿಂದ ಹೊರಗಡೆ ಅತೀತನಾಗಿದ್ದೀಯಾ. ತಿರ್ಗಿದ್ರು ತಮ್ಮ ಹೃದಯಗಳಿಂದ ಭೌತಿಕ ಕಶ್ಮಲವನ್ನು ತೊಡೆದೇ ಹಾಕಿದ ಪ್ರಾಜ್ಞರು ಮಾತ್ರ ನಿನ್ನ ದಿವ್ಯ ರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು. ಯಾರು ತಮ್ಮ ಕಶ್ಮಲಗಳನ್ನು, ಯಾರು ತುಂಬಾ ತಮ್ಮ ಭೌತಿಕ ಕಶ್ಮಲಗಳನ್ನ ಕಳೆದುಕೊಂಡಿರ್ತಾರೋ ಅಂಥವ್ರು ಮಾತ್ರ, ಅಂದ್ರೆ ಭಕ್ತರಾದವರು ಮಾತ್ರ ನಿನ್ನನ್ನ ಅರ್ಥಕೊಳ್ಳಕ್ಕೆ ಸಾಧ್ಯ. ಭಕ್ತರಿಗೆ ಮಾತ್ರ ನಿನ್ನ ಸಾಕ್ಷಾತ್ಕಾರವೂ ಸಾಧ್ಯ ಆಗುತ್ತೆ, ಬೇರಾರಿಗೂ ಸಾಧ್ಯವಿಲ್ಲ. ನಿನ್ನ ಪರಮಾಸ್ತಿತ್ವವನ್ನು ನಿರಾಕಾರವಾದಿಗಳು ಹೀಗೆ ಕಲ್ಪಿಸಿಕೊಳ್ಳುತ್ತಾರೆ. ಅಂದ್ರೆ ನಿರಾಕಾರವಾದಿಗಳು ನಿನ್ನನ್ನ ಬೇರೆ ತರದಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಆಕಾಶವು ನಿನ್ನ ನಾಭಿಯಂತೆ, ಅಂದ್ರೆ ಇಲ್ಲಿ ಹೇಳ್ತಾ ಇದಾರೆ, ನಿರಾಕಾರವಾದಿಗಳು ಏನ್ ತಿಳ್ಕೊಳ್ತಾರೆ, ಏನು ನಿನ್ನನ್ನ ಕಲ್ಪಿಸ್ಕೊಳ್ತಾರೆ ಅಂದ್ರೆ, ಆಕಾಶವು ನಿನ್ನ ನಾಭಿಯಂತೆ ಅಂತ ಹೇಳ್ತಾ ಇದ್ದಾರೆ, ಅಗ್ನಿಯು ನಿನ್ನ ಬಾಯಿ. ಅಂದ್ರೆ ಭಗವಂತಂದ್ ಏನೇನ್ ಇದಿದೆಲ್ಲ ಅದನ್ನೆಲ್ಲ ಹೊರಗಡೆ ಭೌತಿಕ ಪ್ರಪಂಚದಲ್ಲಿ ಏನೇನ್ ಕಾಣಿಸ್ತಿದವಲ್ಲ ಅದನ್ನೆಲ್ಲ ಭಗವಂತನ ಒಂದೊಂದು ಪಾರ್ಟ್ಸ್ ಗಳನ್ನ ಹೇಳ್ತಾ ಹೋಗ್ತಾರೆ. ಆ ತರದಲ್ಲಿ ಇದ್ ಮಾಡ್ಕೊಳ್ತಾರೆ ಅಷ್ಟೇ ಹೊರತಾಗಿ ನಿನ್ನ ನಿಜ ರೂಪವನ್ನ ಅವರು ಕಾಣೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಕಾಶವು ನಿನ್ನ ನಾಭಿಯಂತೆ, ನಿನ್ನ ನಾಭಿ ಆಕಾಶದಂತೆ, ಅಗ್ನಿಯು ನಿನ್ನ ಬಾಯಿ, ಅಂದ್ರೆ ಒಂದು ಪ್ರತಿಯೊಂದು ಭಗವಂತನ ಅಂಗಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ, ಭೌತಿಕ ಪ್ರಪಂಚದಕ್ಕೆ ಹೋಲಿಸ್ತಾ ಇದ್ದಾರೆ. ಅದೆಲ್ಲ ನೀನು ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗಲೋಕಗಳು ನಿನ್ನ ಶಿರ, ಸ್ವರ್ಗಲೋಕ ನಿನ್ ಶಿರ ಅಂತ ಹೇಳಿದ್ರೆ ಸ್ವರ್ಗಲೋಕ, ದಿಕ್ಕುಗಳು ನಿನ್ನ ಕಿವಿಗಳು, ಊರ್ಧ್ವಲೋಕವು ನಿನ್ನ ಚರಣ ಕಮಲಗಳು, ಚಂದ್ರನು ನಿನ್ನ ಮನಸ್ಸು. ಈ ತರ ಒಂದು ನಿರಾಕಾರವಾದಿಗಳು ಎಲ್ಲ ಒಂದು ತಮ್ಮ ಕಲ್ಪನೆಯನ್ನ ಮಾಡ್ಕೊಳ್ತಾರೆ. ನಾನು ನಿನ್ನ ಅಹಂ ಆಗಿದ್ದೇನೆ, ಅಂದ್ರೆ ವಿಶ್ವರೂಪ ಇದು ಬರುತ್ತಲ್ಲ, ವಿರಾಟ ರೂಪ, ಅದರದ್ದು ಇದು ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ನಿನ್ನ ಅಹಂ ಆಗಿದ್ದೇನೆ, ಸಮುದ್ರವು ನಿನ್ನ ಉದರ, ಸ್ವರ್ಗದ ಅರಸ ಇಂದ್ರ ನಿನ್ನ ಬಾಹು ಅಂತ ಇದೆಲ್ಲ, ಮರಗಿಡಗಳು ನಿನ್ನ ದೇಹದ ಮೇಲಿನ ರೋಮಗಳು, ಮೋಡವು ನಿನ್ನ ತಲೆಗೂದಲು, ಬ್ರಹ್ಮದೇವನು ನಿನ್ನ ಬುದ್ಧಿಶಕ್ತಿ. ಹೀಗೆ ಪ್ರತಿಯೊಂದು ಒಂದು ಪಾರ್ಟ್ಸ್ ಇದನ್ನ ಹೇಳ್ತಾ ಇದ್ದಾರೆ. ಇದೆಲ್ಲ ನೀನೇ ಆಗಿದೆಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಿನ್ನನ್ನು ಮೂಲ ಅಗ್ನಿಗೆ ಹೋಲಿಸ್ತಾರೆ. ವಿಸ್ತೃತ ರೂಪಗಳು ನಿನ್ನ ಬೆಳಕು ಮತ್ತು ಶಾಖ ಅಂತ ಹೇಳ್ತಾ ಇದ್ದಾರೆ. ಈ ತರ ವಿಸ್ತೃತ ರೂಪ ನಿನ್ನ ಬೆಳಕು ಶಾಖ ಅಂತ ಹೇಳಿದ್ರೆ ಬ್ರಹ್ಮನ ಜ್ಯೋತಿ ಇದೆಲ್ಲ ಅದು ಹೇಳ್ತಾ ಇದ್ದಾರೆ. ಶಿವನು ಹೀಗೆ ಮುಂದುವರೆಸಿದನು, ಪ್ರಿಯ ಪ್ರಭು, ಇನ್ನ ಹೊಗಳ್ತಾನೆ ಇದ್ದಾನೆ ಶಿವ. ಪ್ರಿಯ ಪ್ರಭು, ನೀನು ವಿಶ್ವದಲ್ಲಿ ಪ್ರಕಟನಾಗಿದ್ದರೂ ವಿಶ್ವದ ಬೇರೆ ಬೇರೆ ಭಾಗಗಳು ನಿನ್ನ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಇವೆ. ಅಂದ್ರೆ ನೀನ್ ವಿಶ್ವದಲ್ಲಿ ಕಾಣಿಸ್ತಾ ಇದ್ಯಾ, ಆದ್ರೆ ಎಲ್ಲಾ ವಿಶ್ವದಲ್ಲಿ ಇರೋದೆಲ್ಲ ನಿನ್ನ ಒಂದು ದೇಹದಲ್ಲಿ, ನಿನ್ನ ದೇಹದ ಭಾಗಗಳಾಗಿದ್ದಾವೆ. ನಿನ್ನ ಊಹಾತೀತ ಶಕ್ತಿಯಿಂದ ನೀನು ಅಂತರ್ಯಾಮಿಯೋ ಆಗಬಲ್ಲೆ ಅಂತ ಹೇಳಿದ್ರೆ, ನೀನ್ ಅಂತರ್ಯಾಮಿ, ನೀನು ಎಲ್ಲರ ಒಂದು ಎಲ್ಲರ ಜೀವಿಗಳ ಇದರಲ್ಲಿ ನೀನು ಪರಮಾತ್ಮನಾಗಿ ಇದೆಯಾ, ಎಲ್ಲರಲ್ಲೂ ಇದೆಯಾ, ವಿಶ್ವಾತ್ಮನೂ ಆಗಬಲ್ಲೆ. ನೀನು ನಿನ್ನ ನಿವಾಸವಾದ ಗೋಲೋಕ ಬೃಂದಾವನದಲ್ಲಿ ಸಹ ಇರುವೆ, ನೀನು ಗೋಲೋಕ ಬೃಂದಾವನದಲ್ಲೂ ಸಹನು ಇರ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಏನ ಬ್ರಹ್ಮ ಸಂಹಿತೆಯಲ್ಲಿ ಸಹ ಹೇಳ್ತಾರಲ್ಲ, ಗೋಲೋಕ ವಸತಿ, ಗೋಲೋಕ ನಿಜ ನಿವಸತಿ ಅಖಿಲಾತ್ಮಭೂತ, ಅಂದ್ರೆ ನೀನು ಗೋಲೋಕದಲ್ಲಿ ಇಲ್ಲೂ ಇದೆಯಾ, ಅದಲ್ಲದೆ ನೀನು ಗೋಲೋಕದಲ್ಲೂ ಸಹನು ಇದೆಯಾ ಅಂತ ಹೇಳ್ತಾ ಇದ್ದಾರೆ. ನೀನು ನಿನ್ನ ನಿವಾಸವಾದ ಗೋಲೋಕ ಬೃಂದಾವನದಲ್ಲಿಯೇ ಸದಾ ಇರುವೆಯಾದರೂ ನೀನು ಎಲ್ಲೆಲ್ಲಿಯೂ ಇದ್ದೀಯೇ, ನೀನು ಅಲ್ಲಿದೆಯಾ, ಆದ್ರೆ ಇಲ್ಲೆಲ್ಲಾ ಕಡೆಗೂ ನೀನು ಸರ್ವಾಂತರ್ಯಾಮಿ, ನೀನು ಎಲ್ಲರ ಹೃದಯದಲ್ಲೂ ಸಹ ಪರಮಾತ್ಮನಾಗಿ ಇದೆಯಾ ಅಂತ ಹೇಳಿ ಹೇಳ್ತಾ ಇದ್ದಾರೆ.
ಸದಾ ಇರುವೆ. ನೀನು ಎಲ್ಲೆಲ್ಲಿಯೂ ಇದೆಯೇ ಎಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ನಿನ್ನ ಭಕ್ತರನ್ನು ಕಾಪಾಡಲು ನೀನು ಆವಿರ್ಭವಿಸ್ತೀಯ. ನಿನ್ನ ಭಕ್ತರನ್ನ ಕಾಪಾಡಕ್ಕೋಸ್ಕರ ನೀನ್ ಬರ್ತೀಯ. ಇದು ಅಂದ್ರೆ ಅವತಾರ ತಾಳ್ತೀಯ. ಇದು ಇಡೀ ವಿಶ್ವದ ಭಾಗ್ಯವನ್ನ ತೋರಿಸ್ತದೆ. ಅಂದ್ರೆ ಎಲ್ಲಾ ಎಷ್ಟು ನಾವು ಭಾಗ್ಯವಂತರಂದ್ರೆ ನಮ್ಮ ಒಂದು ಇದಕ್ಕೋಸ್ಕರ ನಮ್ಮ ಭಕ್ತರನ್ನ ಕಾಪಾಡಕ್ಕೋಸ್ಕರ ನೀನ್ ಬರ್ತೀಯಲ್ಲ. ಸೊ ವಿಶ್ವದಲ್ಲಿ ಭಾಗ್ಯ, ನೀನ್ ಅವತಾರ ತಗೊಂಡಾಗ ನಮ್ಮ ಒಂದು ವಿಶ್ವಕ್ಕೆ ಬಹಳ ಒಂದು ಭಾಗ್ಯದ ವಿಷಯ ಅಂತ ಅಂದ್ರೆ ಒಂದು ತುಂಬಾ ಸಂತೋಷದ ವಿಷಯ, ಅಥವಾ ನಾವೆಲ್ಲ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ವಿಶ್ವದ ಹಲವಾರು ಆಗುಗಳು ನಿನ್ನ ಕೃಪೆಯಿಂದಲೇ ದೇವತೆಗಳೆಲ್ಲ ನಿರ್ವಹಿಸ್ತಾರೆ. ನಿನ್ನ ಒಂದು ಕೃಪೆಯಿಂದಲೇ ಈಗ ಎಲ್ಲಾರ್ಗು ಒಂದೊಂದು ಕೆಲಸಗಳು ಕೊಟ್ಟಿದ್ದಾನಲ್ಲ ಭಗವಂತ, ಎಲ್ಲಾ ದೇವತೆಗಳಿಗೆ ಸೂರ್ಯ, ಚಂದ್ರ, ವಾಯು ಇವ್ರೆಲ್ಲರಿಗೂ ಒಂದೊಂದು ಕೆಲಸಗಳನ್ನು ಕೊಟ್ಟಿದ್ದಾರೆ. ಬಟ್ ಅದೆಲ್ಲ ಇವನ ಕೃಪೆಯಿಂದ ಅವ್ನು ಕೊಟ್ಟಿದ್ದಾನೆ, ಹೌದು, ಅದು ಅವನ ಕೃಪೆಯಿಂದಲೇ ಅವರೆಲ್ಲರೂ ಆ ಕೆಲಸಗಳನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇಡೀ ವಿಶ್ವದ ಭಾಗ್ಯವನ್ನು ಆಗುಗಳು ನಿನ್ನ ಕೃಪೆಯಿಂದಲೇ ದೇವತೆಗಳೆಲ್ಲ ನಿರ್ವಹಿಸ್ತಾರೆ. 7 ಊರ್ಧ್ವಲೋಕಗಳನ್ನು ಪಾಲಿಸಿರು ನಿನ್ನ ಕೃಪೆಯಿಂದ. ನಿನ್ನ ಒಂದು ಕೃಪೆಯಿಂದಲೇ 7 ಊರ್ಧ್ವಲೋಕಗಳಿದೆಯಲ್ಲ, ಅಂದ್ರೆ ಭೂರ್ಭುವ, ಸ್ವಾಹ, ಮತ್ತೆ ಮಹರ್, ಜನಲೋಕ, ತಪಲೋಕ, ಮತ್ತೆ ಸತ್ಯಲೋಕ, ಈ 7 ಏನು ಇದಿದೆಯಲ್ಲ ಎಲ್ಲವೂ ಸಹ ನಿನ್ನ ಒಂದು ನೀನೇ ಇದನ್ನೆಲ್ಲ ಪಾಲಿಸೋದು, ನಿನ್ನ ಒಂದು ಇದ್ರಲ್ಲೇ ಎಲ್ಲ ನಡೀತಾ ಇರೋದು ಇದು ಅಂತ ಹೇಳ್ತಾ ಇದ್ದಾರೆ. ಸೃಷ್ಟಿಯ ಹಂತದಲ್ಲಿ ದೇವತೆಗಳಾಗಲಿ ಮನುಷ್ಯರಾಗಲಿ ಕೆಳವರ್ಗದ ಪ್ರಾಣಿಗಳಾಗಲಿ ನಿನ್ನ ಶಕ್ತಿಗಳ ಅಭಿವ್ಯಕ್ತಿಗಳು ನಿನ್ನಲ್ಲಿ ಅಂದ್ರೆ ಒಂದು ಪ್ರಳಯ ಆಗುತ್ತಲ್ಲ, ಫುಲ್ ಇದು ಅಂದ್ರೆ ಫುಲ್ ಅಂತ್ಯ ಆದಾಗ ಅವಾಗ ಎಲ್ಲಾ ದೇವತೆಗಳಿಗೆ ಪ್ರತಿಯೊಬ್ರು ಸಹ ನಿನ್ನ ಒಂದು ಕೆಳವರ್ಗ ಪ್ರಾಣಿಗಳಾಗ್ಲಿ ಎಲ್ಲಾರು ಸಹ ನಿನ್ನಲ್ಲಿ ಅಂದ್ರೆ ಎಲ್ಲಾ ನಿನ್ನಲ್ಲಿ ಪ್ರವೇಶ ಮಾಡ್ತವೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ತಕ್ಷಣದ ಅಥವಾ ದೂರವಾದ ಕಾರಣಗಳೆಲ್ಲ ಅಸ್ತಿತ್ವದ ವಿಶಿಷ್ಟ ಲಕ್ಷಣಗಳಲ್ಲದೆ ನಿನ್ನಲ್ಲಿ ಅಸ್ತಿತ್ವದಲ್ಲಿ ಇರುತ್ತವೆ. ಎಲ್ಲವೂ ನಿನ್ನಲ್ಲಿ ಹೋಗಿ ಸೇರ್ಕೊಳ್ತವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವಾಗ ಅಂತಿಮ ಒಂದು ಇದಾಗತ್ತಲ್ಲ, ಪ್ರಳಯ ಆಗತ್ತಲ್ಲ, ಆವಾಗ ಸೃಷ್ಟಿಯ ಒಂದು ಅಂತಿಮ ಪ್ರಳಯ ಆದಾಗ ಎಲ್ಲವೂ ನಿನ್ನಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ತಕ್ಷಣ ಅಥವಾ ನಿನ್ನ ಕಟ್ಟಗಡೆ ನಿನ್ನ ಸಮಾನವಾಗಿ ಅಥವಾ ನಿನಗೆ ಅಧೀನವಾಗಿರುವ ಬೇರಾವುದೇ ವಸ್ತುವಿಗೂ ನೀನು ಭೇದದ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀನ್ ಯಾವ್ದಕ್ಕೂ ಸಮನಾಗಕ್ ಯಾವ ವಸ್ತುಗಳು ನಿನ್ಗೆ ಸಮನಾಗಕ್ ಸಾಧ್ಯನೇ ಇಲ್ಲ, ಎಲ್ಲವೂ ನಿನ್ನ ಅಧೀನದಲ್ಲೇ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಏಕಕಾಲದಲ್ಲಿ ನೀನು ಬ್ರಹ್ಮಾಂಡ ಮತ್ತು ಘಟಕಾಂಶಗಳ ಕಾರಣ. ಅಂದ್ರೆ ಈ ಬ್ರಹ್ಮಾಂಡದ ಸೃಷ್ಟಿಗೂ ನೀನೇ ಕಾರಣ. ಈ ಬ್ರಹ್ಮಾಂಡ ಸೃಷ್ಟಿ ಬೇಕಾದ ಘಟಕಾಂಶಗಳು ಏನೇನ್ ಬೇಕಲ್ಲ ನಮ್ಗೆ, 24 ಅಂತ ಕೆಲವು ಕಡೆ ಹೇಳ್ತಾರೆ, 25, 26 ಹೀಗೆಲ್ಲ ಘಟಕಾಂಶಗಳು. ಅಂದ್ರೆ ಪಂಚಭೂತಗಳು, ಪಂಚವಾಯು, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಎಲ್ಲದಕ್ಕೂ ಕಾರಣ ನೀನೇ ಅಂತ ಹೇಳ್ತಾರೆ. ನೀನು ಅದ್ವಿತೀಯ. ಇಂದ್ರಿಯ ಗ್ರಹದ ಅಭಿವ್ಯಕ್ತಿಯಲ್ಲಿ 3 ಹಂತಗಳಿದೆ. ಅಂದ್ರೆ ಈ ಇಂದ್ರಿಯಕ್ಕೆ ಒಂದು ಗ್ರಹವಾದ ಅದು ಗ್ರಹಣ ಮಾಡೋಕೆ ಒಂದು 3 ಸ್ಟೇಟ್ಗಳು ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಜ್ಞೆಯ ಹಂತ ಅಂದ್ರೆ ಜಾಗೃತಿ ಅಂತ ಹೇಳ್ತಾರೆ. ಕನಸಿನಲ್ಲಿ ಅಂದ್ರೆ ಸ್ವಪ್ನದಲ್ಲಿ ಅರಪ್ರಜ್ಞೆಯ ಹಂತ. ಅಂದ್ರೆ ಕನಸಿನಲ್ಲಿ ಅಂದ್ರೆ ಅರಪ್ರಜ್ಞೆ ಇರುತ್ತೆ. ಆ ಕನಸಿನಲ್ಲಿ ನಾವು ಅರಪ್ರಜ್ಞೆ ಇದ್ದಾಗ ಕನಸ್ಕೊಂಡು ಕಾಣ್ತೀವಿ. ಮತ್ತು ಪ್ರಜ್ಞಾರಾಹಿತ್ಯದ ಹಂತ ಅಂದ್ರೆ ಇದೊಂದು ಸುಷುಪ್ತಿ, ಫುಲ್ ನೀನು ಒಂಥರ ಗಾಢ ನಿದ್ದೆಯಲ್ಲಿ ಡೀಪ್ ಸ್ಲಿಪ್ ಹೋಗಿತ್ತಲ್ಲ, ಅದು 3 ಹಂತದಲ್ಲಿ ನಾವು ನಮ್ಮ ಒಂದು ಇಂದ್ರಿಯ ಗ್ರಹವನ್ನ ಅಂದ್ರೆ ಅದನ್ನ ಗ್ರಹಣ ಮಾಡಬಹುದು ಈ 3 ಹಂತದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜಾಗೃತಿ ಆದಾಗ ಒಂದು ಸತಿ ನಾವು ಒಂದೇ ಭೌತಿಕ ಇದನ್ನ ಗ್ರಹಣ ಮಾಡ್ಬೋದು, ಸ್ವಪ್ನದಲ್ಲಿ ಒಂಥರ ಕಾಣ್ಬೋದು, ಮತ್ತೆ ಸುಷುಪ್ತಿಯಲ್ಲಿ ಒಂಥರ. ಈ ತರ 3 ಹಂತಗಳಲ್ಲಿ ನೀನು ಅಚ್ಯುತ ಈ 3 ಹಂತಗಳನ್ನು ಮೀರಿದವನು. ಆದ್ರೆ ಹೇಳ್ತದೆ ಇದೆಲ್ಲ ಭೌತಿಕ ಪ್ರಪಂಚದವ್ರಿಗೆ ಅಷ್ಟೇ ಹೊರತಾಗಿ ಇದೆಲ್ಲವನ್ನ ನೀನು ಮೀರಿದೀಯಾ ಅಂತ ಹೇಳ್ತಾರೆ. ನೀನ್ 4ನೇ ಆಯಾಮದಲ್ಲಿ ಇರ್ತೀಯ ಅಂತ ಹೇಳ್ತಾರೆ. ಅದು 4 ಅಂದ್ರೆ ಈ 3 ಬಿಟ್ಬಿಟ್ಟು ನೀನ್ ಬೇರೆ ಇನ್ನೊಂದು ಸ್ಟೇಟ್ ಅಲ್ಲಿ ಇರ್ತೀಯ, ನಿನ್ನ ಇದು ಅದಕ್ಕೆ ತುರ್ಯ ಇದು ಅಂತಾರೆ. ಅಂದ್ರೆ ಅಲ್ಲಿ ಏನಂದ್ರೆ ಅದು ಒಂಥರ ಜ್ಞಾನೋದಯದ ಒಂದು ಅಥವಾ ಶುದ್ಧ ಅರಿವಿನ ಹಂತ ಅಂತ ಹೇಳ್ತಾರೆ. ಅಂದ್ರೆ ನೀನು ಆ ಸ್ಥಿತಿಯಲ್ಲಿ ಈ 3 ಒಂದು ಗ್ರಹಣ ಶಕ್ತಿ ನಿನ್ನಲ್ಲಿ ಇಲ್ಲ. ಅಂದ್ರೆ ನೀನು ಅದನ್ನ ಬಿಟ್ಟು ಬೇರೆ ಅತೀತ 4ನೇ ಒಂದು ಲೆವೆಲ್ ಅಲ್ಲಿ ಇರ್ತೀಯ. ನಿನ್ನ ಆವಿರ್ಭಾವಕ್ಕೆ ಮತ್ತು ಮರೆಯಾವುದಕ್ಕೆ ನೀನೇ ಕಾರಣ. ನೀನ್ ಹುಟ್ಟೋದಕ್ಕೆ ನೀನು ಮತ್ತೆ ನಿನ್ನ ಒಂದು ಮರೆಯಾಗೋದಕ್ಕೆ ನೀನೇ ಕಾರಣ, ಇದಕ್ಕೇನು ಬಿಡ. ಆದ್ರೆ ನಾವು ಭೌತಿಕ ಪ್ರಪಂಚದಲ್ಲಿ ನಾವು ಹುಟ್ಟು ಬರ್ತೀವಿ ಅಂದ್ರೆ ನಾವು ಮಾಡಿದ ಕರ್ಮಗಳು ಇವೇ ಕಾರಣ. ಆದ್ರೆ ಭಗವಂತನಿಗೆ ಆತರ ಯಾವ್ದು ಇದಿಲ್ಲ. ಅವನು ಹುಟ್ಟುತ್ತಾನೆ ಅಥವಾ ಒಂದು ಮರೆಯಾಗ್ತಾನೆ ಅಂತ ಹೇಳಿದ್ರೆ ಅದೆಲ್ಲ ಅವನ ಕಾರಣ, ನಿನ್ನಿಂದಾನೆ ಅಂತ ಹೇಳ್ತಾರೆ. ನಿನ್ನ 6 ಶ್ರೀಮಂತಿಗಳನ್ನು ಆಮೇಲೆ ನಿನ್ನ ದಿವ್ಯ ಗುಣಗಳನ್ನು ಪ್ರಕಟಪಡ್ತೀನಿ. ಅಂದ್ರೆ ನೀನ್ ಹೇಳ್ತಾರೆ ನಿನ್ನ 6 ಗುಣಗಳನ್ನ ನೀನು
ಪ್ರಕಟಪಡ್ತೀಯ ಅಂದ್ರೆ ಅವನಿಗೆ ಆರು ಒಂದು ಶ್ರೀಮಂತಿಗೆ ಇದೆ ಅಲ್ವಾ, ಐಶ್ವರ್ಯ, ಶಕ್ತಿ ಎಲ್ಲ 100% ಐಶ್ವರ್ಯ, ಶಕ್ತಿ, ಮತ್ತೆ ಸೌಂದರ್ಯ, ಜ್ಞಾನ, ಮತ್ತೆ ಕೀರ್ತಿ, ವೈರಾಗ್ಯ, ಜ್ಞಾನ, ಇದು 6 ಶಕ್ತಿಗಳನ್ನ ನೀನು ಫುಲ್ ಫ್ಲೆಡ್ ಆಗಿ ಪರಿಪೂರ್ಣವಾಗಿ ಹೊಂದಿದ್ದೀಯಾ. ಮತ್ತೆ ಇವುಗಳನ್ನ ಪ್ರಕಟಪಡಿಸೋಕೆ ನಿನ್ನಲ್ಲಿ ಇದನ್ನ ಪ್ರಕಟಪಡಿಸೋಕೋಸ್ಕರ ನೀನೇನ್ ಮಾಡ್ತಾ ಇದೀಯ ಅಂದ್ರೆ ಹಲವಾರು ತರ ಆಮೆ, ಕಾಡು ಹಂದಿ ಅಲ್ವಾ, ಎಲ್ಲಾ ತರದ ಒಂದು ಇದನ್ನ ನೀನು, ಹಂದಿ ರೂಪ ಅಂತ ಹೇಳಿದಾಗ ವರಾಹ, ಮತ್ತೆ ಆಮೆ ಅಂತ ಹೇಳಿದಾಗ ಇದು ಬರುತ್ತಲ್ಲ ಚರ್ನಿಂಗ್ ಕೂರ್ಮ ಅವತಾರ, ಮತ್ತೆ ಇದು ಮೀನವತಾರ, ಮೀನ ಶರೀರ, ಮತ್ಸ್ಯ ಅವತಾರ. ಈ ತರ ನೀನು ಕೇಶವನಾಗಿ ಬರ್ತೀಯಾ ಅಂದ್ರೆ ನರಸಿಂಹನಾಗಿ ಬರ್ತೀಯಾ ಅಂತ ಹೇಳ್ಬಿಟ್ಟು ಎಲ್ಲಾ ಅವತಾರಗಳನ್ನ ನೀನು ಎತ್ತುತ್ತೀಯಾ ಅಂತ ಹೇಳಿ ಅವತಾರನ ಎತ್ತಿದೀಯಾ. ನಿನ್ನ ಬೇರೆ ಬೇರೆ ಅಭಿವ್ಯಕ್ತಿಗಳಿಂದ ಬೇರೆ ಬೇರೆ ಜೀವಿಗಳಾಗಿ ಆವಿರ್ಭಾವ ಹೊಂದಿದ್ದೀಯೆ. ನಿನ್ನ ಅಂತರ್ಶಕ್ತಿಯಿಂದ ನೀನು ವಿಷ್ಣುವಿನ ಬೇರೆ ಬೇರೆ ಅವತಾರಗಳಾಗಿ ಹೊಂದಿದೆ. ನಿನ್ನ ಅಂತರ್ಶಕ್ತಿಯಿಂದ ಅಂದ್ರೆ ಅಂತರಂಗ ಶಕ್ತಿಯಿಂದ ನೀನು ಬೇರೆ ಬೇರೆ ಅವತಾರಗಳನ್ನು ತಗೊಂಡಿದ್ಯಾ ಅಂತ ಹೇಳಿದ್ರೆ ಹಲವಾರು ಅವತಾರಗಳಿದೆಯಲ್ಲ, 6 ತರದ ಅವತಾರಗಳಿದೆಯಲ್ಲ, ಪುರುಷಾವತಾರ, ಗುಣಾವತಾರ, ಲೀಲಾವತಾರ, ಮನ್ವಂತರ ಅವತಾರ, ಮತ್ತೆ ಯುಗಾವತಾರ, ಅಂದ್ರೆ ಸತ್ಯಾವೇಶ ಅವತಾರ. ಈ ತರ ಅವತಾರಗಳನ್ನ ನೀನ್ ತಾಳಿದ್ಯಾ. ಪ್ರಪಂಚ ಹರೇ ಕೃಷ್ಣ. ಹರೇ ಕೃಷ್ಣ.